जाने श्यामा साजे सुंदर राधिका वृंदावन रम्य स्थान दिव्या चिंतामणि धाम रतन मंदिर मन लावण्य राशि आमिया परिचे काशी हास्य परिहास्य संभाषणे नरोत्तमा दासतया नित्या लीला सुखमाई सदाई सुरुख मोर माई नरोत्तमा दासतया नित्या लीला सुखमाई सदाई सुरुख मोर माई वृंदावन रम्य स्थान दिव्य चिंतामणि धाम रतन मंदिर मन तार मध्ये हेमपीठ अष्टादले वेष्टित अष्टदले हरदान नायिका तारा मध्ये रत्नासन बसियाचे दुई जाने श्यामा सदे सुंदर राधिका रूप लावण्य राशि आमिया पाडीचे काशी हास्य परिहास्य संभाषणे नरोत्तमा दास नित्या लीला सुखमाई सदाई स्फुरक मोर माई हरे कृष्णा 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 हरे 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 राम 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 हरे संतधर्मा संकीर्तन की जय शिवा प्रभुपाद की जय हरे कृष्ण ಧನ್ಯವಾದಗಳು ಮಾತಾಜಿ ಹರಿ ಬೋಲ್ ಮಾತಾಜಿ ತುಂಬಾ ಚೆನ್ನಾಗಿ ಹೇಳಿದ್ರಿ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಪ್ರಣಾಮಗಳು. ಕೃಷ್ಣ. ಪ್ರಣಾಮ ಮಾತಾಜಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಗೀತಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇವತ್ತಿನ ಕ್ಲಾಸನ್ನ ಶುರು ಮಾಡ್ತಾ ಇದೀನಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ ಭಾನುವಾರದ ಭಕ್ತಿ ಸದಾಚಾರ ತರಗತಿಗೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪಕ ಆಚಾರ್ಯರಾದ ಎಸಿ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರೋಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮಿಷ್ಠಾಸ್ ಪ್ರಭುಜಿಯವರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಗುರು ಪ್ರಣಾಮದೊಂದಿಗೆ ಇವತ್ತಿನ ತರಗತಿಯನ್ನು ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ
वैष्णवेभ्यो नमो नमः। नमो ॐ विष्णुपदाय कृष्णप्रेष्ठाय भूतले श्रीमते भक्तिवेदान्त स्वामिन् इति नामिने। नामस्ते सरस्वते देवे गौरवाणी प्रचारिणे निर्विशेषा शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंदा श्री अद्वैता गदाधरा श्रीवासादि गौर भक्तवृंदा। हरे कृष्णा कृष्ण कृष्ण हरे हरे, हरे रामा राम राम हरे हरे, हरे कृष्णा कृष्ण कृष्ण हरे हरे, हरे रामा राम राम हरे हरे, हरे कृष्णा कृष्ण कृष्ण हरे हरे, हरे रामा राम राम हरे हरे। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। नष्टप्रायेषु अभद्रेषु नित्यं भागवत सेवया भगवती उत्तमश्लोके भक्तिर्भवति नैष्टिकी। कृष्णाय वासुदेवाय देवकी नन्दनाय च नन्दगोपकुमाराय गोविन्दाय नमो नमः। नमः पङ्कजनाभाय नमः पङ्कजमालिने नमः ಪಂಕಜನೇತ್ರಾಯ ನಮಸ್ತೆ ಪಂಕಜಾಂಗ್ರಯೇ. ಹರೇ ಕೃಷ್ಣ. ಮಾತಾಜಿಗಳೇ, ಪ್ರಭುಜಿಗಳೇ, ಎಲ್ಲರಿಗೂ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ನಾವಿವಾಗ ಯಾವ ಪ್ರಯತ್ನ ನಾವು ತಿಳ್ಕೊತಾ ಇದೀವಿ, ಯಾವ ಸ್ತೋತ್ರವನ್ನ ನಾವು ತಿಳ್ಕೊತಾ ಇದೀವಿ? ಬ್ರಹ್ಮನ ಶ್ರೀಕೃಷ್ಣ ಸ್ತೋತ್ರ. ಬ್ರಹ್ಮನ ಸ್ತೋತ್ರವನ್ನ ನಾವು, ಬ್ರಹ್ಮಸ್ತುತಿಯನ್ನ ನಾವು ತಿಳ್ಕೊತಾ ಇದೀವಿ ಅಲ್ವಾ? ಯಾಕೆ ಬ್ರಹ್ಮಸ್ತುತಿಯನ್ನ ಮಾಡ್ತಾ ಇದ್ದಾರೆ ಈಗ ಕೃಷ್ಣನಿಗೆ? ಅದು ಪುಟ್ಟ ಕೃಷ್ಣನಿಗೆ ಅಲ್ವಾ? ವೃಂದಾವನದಲ್ಲಿರುವಂತಹ ಪುಟ್ಟ ಬಾಲಕೃಷ್ಣನಿಗೆ ಅವರು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಏನಕ್ಕೆ ಮಾಡ್ತಾ ಇದ್ದಾರೆ ಬ್ರಹ್ಮ? ಯಾಕೆಂದ್ರೆ ಅವರಿಗೆ ತಾನು ಮಾಡಿದ್ದು, ತಾನು ಸೂಚಿಸಿದ್ದು ತಪ್ಪು ಅಂತ ಅರ್ಥವಾಗಿತ್ತು. ಅಂದ್ರೆ ಭಗವಂತನನ್ನೇ ಅವರು ಪರೀಕ್ಷೆ ಮಾಡಕ್ಕೆ ಹೊರಟ್ರು. ಹೇಳಿ ಮತ್ತೆ. ಪರಮಾತ್ಮನನ್ನೇ ಪರೀಕ್ಷೆ ಮಾಡ್ಲಿಕ್ಕೆ ಹೊರಟ್ರು. ಭೌತಿಕದಲ್ಲಿ ಅಂದ್ರೆ ಭೌತಿಕದಲ್ಲಿ ಯಾರು ಬಂದ್ರು ಪರಮಾತ್ಮನೇ ಇರ್ಲಿ, ಅವನು ಬ್ರಹ್ಮನೇ ಇರ್ಲಿ, ಯಾರೇ ಇರ್ಲಿ, ಆದ್ರೆ ಈಶ್ವರ ಆಗೋದಿಲ್ಲ. ಬ್ರಹ್ಮ, ಇಂದ್ರ, ಯಾರು ಯಾವುದೇ ದೇವತೆಗಳು ಭೌತಿಕದಲ್ಲಿದ್ರೆ ಅವರಿಗೆ ಈ ತರ 3 ಗುಣಗಳಿಗೆ ಒಳಗಾಕೊಂಡು ಅವರು ಇದು ತಪ್ಪನ್ನ ಮಾಡ್ತಾರೆ. ಅದು ಇದನ್ನ ತೋರ್ಸ್ಕೊಟ್ರು. ಅಂದ್ರೆ ಆಗತ್ತೆ, ಅದು ಭೌತಿಕದಲ್ಲಿ ಎಲ್ಲರಿಗೂ ಆಗತ್ತೆ ಅಂತ. ನಂತರ ಅವರಿಗೆ ಗೊತ್ತಾಯ್ತು ಅಂತಂದ್ರೆ ನಾವುನು ವಿಮೋಹಕ್ಕೆ ಒಳಗಾಗ್ತೀವಿ ಅಲ್ವಾ? ಬ್ರಹ್ಮನೇ ಅಂದ್ರೆ ಈ ಬ್ರಹ್ಮ ಇವಾಗ ಒಳಗಾಗ್ತಾರ ಅಂತ ನಮ್ಗೆ ಅನ್ಸುತ್ತೆ. ಅಂದ್ರೆ ಅವರು ಬ್ರಹ್ಮನ ಒಂದು ಎಕ್ಸಾಂಪಲ್ ಅನ್ನ ತಗೊಂಡಿದ್ದಾರೆ ಅಲ್ವಾ? ನಾವ್ ಯಾವಾಗ್ಲೂ ನೋಡ್ತೀವಿ ಭಗವಂತ ಯಾವಾಗ್ಲೂ ಅವರ ಒಂದು ಭಕ್ತರ ಮೂಲಕನೇ ನಮ್ಗೆ ಪಾಠವನ್ನ ಹೇಳ್ಕೊಡ್ತಾರೆ ಅಲ್ವಾ? ಸೊ ಬ್ರಹ್ಮನಿಗೆ ಆತರ ವಿಮೋಹಕ್ಕೆ ಒಳಗಾಗೋ ತರ ಅವರು ಒಂದು ಆ ಸಂದರ್ಭವನ್ನ ಸೃಷ್ಟಿ ಮಾಡ್ತಾರೆ ಅಲ್ವಾ? ಅಂದ್ರೆ ನಮ್ಗೆಲ್ಲ ಪಾಠ ಕಲ್ತ್ಕೋಬೇಕಾದ್ರಿಂದ. ಅಂದ್ರೆ ನಾವುನು ಸಹ ವಿಮೋಹಕ್ಕೆ ಒಳಗಾಗ್ತೀವಿ ಈ ಭೌತಿಕ ಪ್ರಪಂಚದಿದ್ದಾಗ. ಭಗವಂತನನ್ನ ನೋಡಿ ಅವರು ಸಹ ನಮ್ ತರನೇ ಅಂತ ನಾವ್ ಅನ್ಕೊಂಡ್ಬಿಡ್ತೀವಿ ಅಲ್ವಾ? ಇವಾಗ ನೋಡಿ, ಬ್ರಹ್ಮನಿಗೆ ಎಲ್ಲಾ ಗೊತ್ತಿದೆ, ಅವರೇ ಹೋಗಿ ಪ್ರಾರ್ಥನೆ ಮಾಡಿದ್ದಾರೆ, ಅವರೇ ಕೇಳ್ಕೊಂಡಿದ್ದಾರೆ ನೀನ್ ಬರ್ಬೇಕು ಇಲ್ಲಿ. ಅಂದ್ರೆ ಭೂಮಿ ಮೇಲೆ ಈಗ ರಾಕ್ಷಸರ ಒಂದು ತಾಂಡವ ಜಾಸ್ತಿ ಆಗ್ತಿದೆ ಅಂತ ಹೇಳ್ಬಿಟ್ಟು ಅವರೇ ಕೇಳ್ಕೊತಾರೆ ಅಲ್ವಾ? ಗೋಮಾತೆ ಅಂದ್ರೆ ಭೂತಾಯಿ ಗೋಮಾತೆಯಾಗಿ ಅವ್ರ ಹತ್ರ ಹೋಗಿ ಅಂದ್ರೆ ಪ್ರಾರ್ಥನೆ ಎಲ್ಲ ಮಾಡೋದೆಲ್ಲಾನು ಸಹ ಬ್ರಹ್ಮನಿಗೆ ಗೊತ್ತು. ಅಂದ್ರೆ ಕೃಷ್ಣ ನಾನ್ ಬರ್ತೀನಿ, ನಾನೇ ನೇರವಾಗಿ ಬರ್ತೀನಿ ಅಂತಾನೂ ಸಹ ಅವ್ರು ಮಾತು ಕೊಡ್ತಾರೆ. ಆದ್ರೂ ಸಹ ಅವ್ರು ವಿಮೋಹಕ್ಕೆ ಒಳಗಾಗ್ತಾರೆ ಅಲ್ವಾ? ಎಲ್ಲವನ್ನ ತಿಳಿದು ಅವ್ರು ವಿಮೋಹಕ್ಕೆ ಒಳಗಾಗ್ತಾರೆ. ಸೊ ಅದಕ್ಕೆ ಈಗ ಬ್ರಹ್ಮನಿಗೆ ಅವರಿಗೆ ತುಂಬಾ ನಾಚಿಕೆ ಆಗುತ್ತೆ. ಅಯ್ಯೋ, ನಾನು ಎಂತಹ ತಪ್ಪನ್ನ ಮಾಡಿದೀನಿ, ದೇವೋತ್ತಮ ಪರಮ ಪುರುಷನೇ ನಾನು ಈಗ ಪರೀಕ್ಷೆ ಮಾಡ್ಲಿಕ್ಕೆ ಹೊರಟಿದ್ದೀನಲ್ಲ ನಾನು ಅಂತ ಹೇಳ್ಬಿಟ್ಟು ಅವರು ವಿಭು, ನಾನು ಅಣು ಅಂತ ಹೇಳ್ಬಿಟ್ಟು ಅವ್ರಿಗೆ ಅರ್ಥ ಆಗುತ್ತೆ ಅಲ್ವಾ? ಸೊ ಅದಕ್ಕೋಸ್ಕರ ಇಲ್ಲಿ ಸ್ತುತಿಯನ್ನ ಮಾಡ್ತಾ ಇದ್ದಾರೆ. ಶ್ಲೋಕ 32 ತನಕ ನಾವು ತಿಳ್ಕೊಂಡಿದೀವಿ. 14ನೇ ಅಧ್ಯಾಯ, 10ನೇ ಸ್ಕಂದ 14ನೇ ಅಧ್ಯಾಯ ಶ್ಲೋಕ 33 ನಾವು ತಿಳ್ಕೊಂಡಂತೆ ಇವತ್ತು. येषां तु भाग्या महिमाच्युत तावदास्ताम् एकादशैव हि वयं बत भूरि भागाः एतदृश्रीका चषकैरसकृत् पिबामः शर्वादयोङ्गृदज मध्वमृतासवं ते
येषां तु भाग्या महिमाच्युत तावदास्ताम् एकादशैव हि वयं बत भूरिभागाः एतादृशी कचशकैरसकृत्पिभामः शर्वादयोङ्घृदज योङ्घृदजम मद सारी योङ्घृदजमद्व अमृतासवं ते येषां तु भाग्या महिमाच्युत तावदास्ताम् एकादशैव हि वयं बत भूरिभागाः एतादृशी कचशकैरसकृत्पिभामः मध्वमृतासवं ते ಹರೇ ಕೃಷ್ಣ. ನಾನೊಂದು ಲೈನ್ ಅನ್ನ ಹೇಳಿದ್ಮೇಲೆ ನೀವು ಹೇಳಿ. येषां तु भाग्या महिमाच्युत तावदास्ताम् येषां तु भाग्या महिमाच्युत एकादशैव हि वयं बत भूरिभागाः एकादशैव हि वयं बत भूरिभागाः एतादृशी कचशकैरसकृत्पिभामः एतादृशी कचशकैरसकृत्पिभामः शर्वादयोङ्घृदजमध्वमृतासवं ते शर्वादयोर्दजमध्वमृतासवं ते येषां तु भाग्या महिमाच्युत तावदास्ताम् येषां तु भाग्यं महिमाच्युत तावदास्ताम् एकादशैव हि वयं बत भूरिभागाः एकादशैव हि वयं भूरिभागाः एतादृशी कचशकैरसकृत्पिभामः एतादृशी कचशकैरसकृत्पिभामः शर्वादयोङ्घृदजमध्वमृतासवं ते शर्वादयोर्दजमध्वमृतासवं ते येषां तु भाग्या महिमाच्युत तावदास्ताम् येषां तु भाग्यं महिमाच्युत तावदास्ताम् एकादशैव हि वयं बत भूरिभागाः एकादशैव हि वयं बत भूरिभागाः एतादृशी कचशकैरसकृत्पिभामः एकादशी कचशकैरसकृत्पिभामः शर्वादयोङ्घृदजमध्वमृतासवं ते शर्वादयोर्दजमध्वमृतासवं ते ಹರೇ ಕೃಷ್ಣ. ಯಾರಾದ್ರೂ ಡಿವೋಟೀಸ್ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. येषां तु भाग्या महिमाच्युत तावदास्ताम् एकादशैव हि वयं बत भूरिभागः एतादृशी कचशकैरसकृत्पिभामः शर्वादयोङ्घ्रोदजमध्वमृतासवं ते. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಅಲ್ಲ, ಅಯ್ಯೋ ಧನ್ಯವಾದಗಳು. ಮತ್ತೆ ಚೆನ್ನಾಗಿ ಓದಿದ್ರಿ ನೀವು. ನಾನೇನ ತೊಡರಿಸ್ತಾ ಇದ್ದೆ. ಹರೇ ಕೃಷ್ಣ. ಓದಿ ಪ್ರಭುಜಿ. ಓದಿ ಮಾತಾಜಿ. ಶ್ಲೋಕ 33. येषां तु भाग्या महिमाच्युत तावदास्ताम् एकादशैव हि वयं बत भूरिभागाः एतादृशी कचशकैरसकृत्पिभामः शर्वाद्यङ्घ्रो दजमध्वमೃತಾಸವಂ ते. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಧನ್ಯವಾದ. ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಮತ್ತೊಬ್ರು ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. येषां तु भाग्या महिमाच्युत्य तावदास्ताम् एकादशैव हि वयं बत भूरिभागः एतादृशी कचशकैरसकृत्पिभामः शर्वादयोः दजमध्वमृतासवं ते. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಸೊ ಅನುವಾದ ಓದೋಕ್ಕಿಂತ ಮುಂಚೆ ಒಂದೇ ಒಂದು ಪ್ರಶ್ನೆ. ಸೊ ಇವಾಗ ನಿಮ್ಗೆ ನೀವು ಭಾಗ್ಯವಂತರು ಅಂತ ಬಿಟ್ಟು ನಿಮ್ಗೆ ಯಾವಾಗ ಅನ್ಸುತ್ತೆ? ಮಹಾಭಾಗ್ಯಶಾಲಿಗಳು ಅಂತ. ಏಷಾಂತು ಭಾಗ್ಯಾಂ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ, ಭಾಗ್ಯಶಾಲಿಗಳು ಅಂತ. ಸೊ ಈ ಶ್ಲೋಕದಲ್ಲಿ ಬರುತ್ತೆ ಅಲ್ವಾ? ಸೊ ಹಿಂದಿನ ಶ್ಲೋಕಗಳು ಅದ್ರ ಕುರಿತಾಗೆ ಇತ್ತು.
ಸೊ ಇವಾಗ ನಿಮ್ಮ ಪ್ರಕಾರ ನೀವು ಇವಾಗ ನಿಮ್ಮನ್ನ ಭಾಗ್ಯಶಾಲಿಗಳು ಅಂತ ನೀವು ಯಾವಾಗ ನೀವು ಭಾವಿಸ್ತೀರಾ? ನಾವು ಇಷ್ಟು ನಮ್ಗೆ ಲೇಟ್ ತುಂಬಾ ಇಷ್ಟ ಆಗಿದ್ದು ಸಿಕ್ಕದಾಗ ಭಾವಿಸ್ತೀರಿ ಮಾತಾಜಿ ಆತರ. ತುಂಬಾ ಇಷ್ಟವಾಗಿರೋದು ಏನ್ ಮಾತಾಜಿ? ಕೃಷ್ಣದ್ದು ಒಂದೇ ಏನ ಮಜಾ ಇವಾಗ ಆಗ್ತದೆ. ಒಂದು ಕೃಷ್ಣಂದು ಏನಾದ್ರೂ ಗುರುವಿನಿಂದ ಆತರ. ನನಗೆ ಭಗವದ್ಗೀತೆ ಸಿಗ್ತಾ ಇದೆ ಮಾತಾಜಿ. ಶ್ರವಣ ಅದು ಮಾತ್ ಹಾ. ದೊಡ್ಡ ಭಾಗ್ಯ ಮಾತಾಜಿ. ಯಾಕಂದ್ರೆ ಮಾತಾಜಿ ನಮಗೆ ಭಗವದ್ಗೀತೆ ಬೇಕು ಅನ್ಕೊಂಡಿರ್ತೀರಿ, ಸಿಗಲ್ಲ. ಅದೆಲ್ಲನ ನೋಡಿ ಸಿಕ್ಕಿದಾಗ ತುಂಬಾ ಖುಷಿ ಆಗುತ್ತೆ, ತುಂಬಾ ಸಂತೋಷ ಆಗುತ್ತೆ ಮಾತಾಜಿ. ಅವಾಗ ಅನ್ಕೊಳ್ತೀವಿ ನಾವು ಭಾಗ್ಯವಂತರು ನಮಗ್ ಸಿಕ್ತಲ್ಲ ಅಂತ. ಓಕೆ. ಮಾತಾಜಿ ಈ ಭೌತಿಕ ಲೋಕದಲ್ಲಿ ಹಾ ಈ ಹಾ ಭೌತಿಕ ಹೇಳಿ ಗೀತಾ ಲೋಕದಲ್ಲಿ ಮಾತಾಜಿ. ನಾವು ಇಷ್ಟು ದಿನ ಇಷ್ಟು ವರ್ಷಗಳು ಅನ್ಯಾಯವಾಗಿ ವೇಸ್ಟ್ ಆಗ್ಕಳದ್ವಿ. ಇವಾಗನ ನಮ್ಗೆ ಈ ದೇವೋತ್ತಮ ಪರಮ ಪುರುಷಂದು ಶ್ರವಣ ಕೀರ್ತನ ಎಲ್ಲ ಸಿಕ್ತು, ನಾವೇ ಪುಣ್ಯವಂತರು ಅನ್ಕೋತೀವಿ ಮಾತಾಜಿ. ಹರಿ ಬೋಲ್ ಮಾತಾಜಿ. ಮತ್ತಿನ್ಯಾರು ಏನ್ ಸಿಕ್ಕಿದ್ರೆ ಭಾಗ್ಯಶಾಲಿಗಳು ಅನ್ಕೋತೀರಾ? ಹರೇ ಯಾವ ಕೃಷ್ಣ. ತರ ಇದ್ರೆ ಭಾಗ್ಯಶಾಲಿಗಳು ಅನ್ಕೋತೀರಾ? ಹಾ ಹೇಳಿ ಮಾತಾಜಿ. ಅದೇ ನಮ್ಮ ನಾಲಿಗೆ ಮೇಲೆ ಈ ಪದಗಳನ್ನ ಹೊರಡಿಸ್ತಿದ್ದಾನೆ ಅಂದ್ರೆ ಆ ಭಗವಂತ ನಮ್ಮಲ್ಲಿ ಇದ್ದಾನೆ ಅಂತ ನಾವ್ ಅಂದ್ಕೊಂಡು ಇಷ್ಟ ದಿನ ಇಲ್ದಿರೋ ಭಾಗ್ಯ ಇದಕ್ ನಮ್ಮನ್ನ ಯಾಕೆ ಕರೆದ್ರಂತ ಗೊತ್ತಿಲ್ಲ ಮಾತಾಜಿ. ನಾವ್ ಇದಕ್ ಜಾಯ್ನ್ ಆಗಿರೋದು ನನ್ಗೆ ಅದೊಂದ್ ನಾಲಿಗೆ ಮೇಲೆ ನಮ್ಗೆ ಈ ಪದ ಬರ್ತಿರೋದೇ ನಮ್ದೊಂದ್ ಭಾಗ್ಯ ಮಾತಾಜಿ. ಹಾ ಮಾತಾಜಿ. ಹರಿ ಬೋಲ್ ಮಾತಾಜಿ. ಹರೇ ಧನ್ಯವಾದ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮತ್ತೆ ಧನ್ಯವಾದ. ಯಾರಾದ್ರೂ ಹೇಳ್ತೀರಾ? ಬೇರೆ ಇದು ಬಿಟ್ಟು ಬೇರೆ ತರ ಏನಾದ್ರು ನಿಮ್ಗೆ ಭಾಗ್ಯವಂತರು ಅಂತ ಅನ್ನಿಸ್ತಾ ಇದೆಯಾ ನಿಮ್ಗೆ? ಹೌದು, ಈ ಪ್ರಭುಪಾದರು ಎಲ್ಲ ಇದು ಬರ್ದಿದ್ದಾರೆ, ನಮ್ಗೋಸ್ಕರ ಕೊಟ್ಟಿದ್ದಾರೆ, ಇಸ್ಕಾನ್ ಸಂಸ್ಥೆ ಸ್ಥಾಪನ ಮಾಡಿದ್ದಾರೆ. ಹಾಗಾಗಿ ನಾವೆಲ್ಲ ಭಾಗ್ಯಶಾಲಿಗಳು ಮಾತಾಜಿ, ಅವರ ಋಣಿ ನಾವು. ಹಾ ಹರೇ ಕೃಷ್ಣ ಮಾತಾಜಿ. ಅಕಸ್ಮಾತ್ ಇದೇ ಪ್ರಶ್ನೆನ ನಾನು ನೀವು ಈ ಕೃಷ್ಣ ಪ್ರಜ್ಞೆಗೆ ಬರಕ್ಕಿನ ಮುಂಚೆ ಕೇಳಿದ್ರೆ ಏನ್ ಹೇಳ್ತಾ ಇದ್ರಿ? ಮೇ ಬಿ ಮಟೀರಿಯಲ್ ಇರ್ಬೋದು, ಮಟೀರಿಯಲ್ ಏನಾದ್ರು ಹೇಳ್ಬೋದು ನಾವು. ಅಂದ್ರೆ ಬರಕ್ ಮುಂಚೆ ಸಿಕ್ಕಿದ್ರೆ ಮಾತಾಜಿ ನನ್ಗ್ ಮನೆ ಸಿಕ್ತು, ನನ್ಗೆ ಒಡವೆ ಸಿಕ್ತು, ಆತರ ನಾನು ಮೇಲೇನೆ ತುಂಬಾ ಇದು ಇಂಪಾರ್ಟೆನ್ಸ್ ಕೊಡ್ತಿದ್ವಿ ಅಲ್ವಾ? ನಾನು ನನ್ನದು ಅಹಂ ಮಮಕಾರ, ಅಹಂಕಾರ ಮಮಕಾರ. ಸಮಯದಲ್ಲಿ ಮಾತಾಜಿ ನಾನು ಭಗವದ್ಗೀತೆ ಕೇಳ್ತಾ ಇದ್ದೆ, ಆದ್ರೆ ಅದ್ರಲ್ಲಿ ಕೃಷ್ಣ ಇರ್ಲಿಲ್ಲ ಮಾತಾಜಿ. ಮತ್ತೆ ಗುರು ಪರಂಪರೆಯಿಂದ ಬಂದ ಗುರು ಇರ್ಲಿಲ್ಲ ಮಾತಾಜಿ. ಅಂದ್ರೆ ಅದಕ್ಕೆ ಅರ್ಥ ಇರಲಿಲ್ಲ ಮಾತಾಜಿ. ಈಗ ಆ ಗುರು ಪರಂಪರೆಯಿಂದ ಗುರು ಇದ್ದಾನೆ, ಮತ್ತೆ ಅದ್ರೊಳಗೆ ಕೃಷ್ಣ ಇದ್ದಾನೆ. ಹಾ ಓಕೆ, ಅದು ತುಂಬಾ ಮುಖ್ಯ ಅಲ್ವಾ? ಗುರು ಪರಂಪರೆಯಲ್ಲಿ ಬಂದಿರುವಂತ ಜ್ಞಾನವನ್ನ ನಾವು ತಿಳ್ಕೊತಾ ಇದೀವಿ ಅಲ್ವಾ? ಇದಕ್ಕಿಂತ ಭಾಗ್ಯಶಾಲಿ ಅಲ್ವಾ? ಕೋನ ಭಾಗ್ಯವಾನ ಜೀವ ಗುರು ಕೃಷ್ಣ ಪ್ರಸಾದ ಪಾಯ ಭಕ್ತಿಲತಾ ಬೀಜ ಅಲ್ವಾ? ಗುರು ಕೃಷ್ಣರ ಆ ಒಂದು ಕೃಪೆ ನಮಗೆ ದೊರಕಬೇಕು. ಇಲ್ಲಾಂದ್ರೆ ನಮ್ಗೆ ಅರ್ಥ ಆಗಲ್ಲ. ನಾನ್ ಚೆನ್ನಾಗಿ ಅಯ್ಯೋ ನಾನು ರ್ಯಾಂಕ್ ಹೋಲ್ಡರು, ನಾನು ಇಂಗ್ಲಿಷ್ ಲಿಟ್ರೇಚರ್ ಅಲ್ಲಿ, ಕನ್ನಡ ಲಿಟ್ರೇಚರ್ ಅಲ್ಲಿ ಅಂದ್ರೆ ನನ್ಗೆ ಏನೂ ಅರ್ಥ ಆಗಲ್ಲ ಇದನ್ನ ತೆಗೆದು ಓದಿದ್ರು ಅಲ್ವಾ? ನೀವು ಬೇಕಾದ್ರೆ ರ್ಯಾಂಕ್ ಹೋಲ್ಡರ್ ಕೊಟ್ಟು ನೋಡಿ ಇದನ್ನ ಅಲ್ವಾ? ಅವ್ರ ಏನ್ ಇದ್ರದ್ದು ಅರ್ಥ ಹೇಳಿ ಅಂದ್ರೆ ಅವ್ರಿಗೆ ಹೇಳಕ್ ಆಗಲ್ಲ ಅಲ್ವಾ? ನಾವು ಗುರು ಪರಂಪರೆಯಲ್ಲಿ ಕೇಳಿದ್ರೆ ಅಷ್ಟೇನೆ ಇದರ ಯಥಾರೂಪ ನಾವು ತಿಳ್ಕೊಳ್ಲಿಕ್ಕೆ ಸಾಧ್ಯ ಅಲ್ವಾ? ನಾವೆಲ್ಲ ಎಷ್ಟು ಭಾಗ್ಯಶಾಲಿಗಳು ಅಲ್ವಾ? ಪ್ರಭುಪಾದರ ಆ ಒಂದು ಕೃಪೆಗೆ ನಾವು ಪಾತ್ರರಾಗಿದ್ದೀವಿ. ನಾಮನಿಷ್ಠಾಸ್ ಪ್ರಭುಜಿಗಳ ಒಂದು ಕೃಪೆಯಿಂದ ನಾವು ಇಲ್ಲಿ ಆನ್ಲೈನ್ ಅಲ್ಲಿ ಮನೆಯಲ್ಲೇ ಕುತ್ಕೊಂಡು ಅಲ್ವಾ? ನೋಡಿ, ಇವಾಗ ನಾನು ದೇವಸ್ಥಾನಕ್ಕೆ ಹೋಗಿ ಬಂದೆ ಬೆಳಗ್ಗೆ ಅಲ್ವಾ? ನಾನು 1 hour ಲೆಕ್ಚರ್ಗೆ ಕೇಳ್ಕೊಂಡ್ ಬರ್ಲಿಕ್ಕೆ ನಾನು ಇವಾಗ ಹೋಗಿ ಬಂದು ಅಲ್ಲೆಲ್ಲ ನಾನು ಇದ್ದಿದ್ದಕ್ಕೆ ಬೆಳಗ್ಗೆ ಹೋಗಿರೋ ನಾನು ಈಗ ಬಂದಿದ್ದೀನಿ ಅಲ್ವಾ? ಅಂದ್ರೆ ನೋಡಿ ಅಷ್ಟು ಸಮಯ ಬೇಕಾಗತ್ತೆ. ಅದನ್ನ ನೋಡಿ ನಮ್ಗೆ ಆನ್ಲೈನ್ ಅಲ್ಲಿ ಕುತ್ಕೊಂಡು ನಾವು ಎಷ್ಟು ತಿಳ್ಕೊಂಡಿದೀವಿ. ಮತ್ತೆ ಎಷ್ಟು ಜನಕ್ಕೆ ಭಕ್ತಿಶಾಸ್ತ್ರಿ ನಾನ್ ಮಾಡ್ಬೋದಾ ಅಂತ ಅವ್ರು ಯೋಚನೆ ಮಾಡಿ ಅವ್ರು ಮಾಡಲ್ಲ ಅಂತಿದ್ದವ್ರು ಅಲ್ವಾ ಗೀತಾ ಮಾತಾಜಿ? ಹಾ ಭಕ್ತಿಶಾಸ್ತ್ರಿ ಮಾಡಕ್ ರೆಡಿ ಇದ್ರಾ? ಇಲ್ಲ ಮಾತಾಜಿ. ಅಲ್ವಾ? ಎಷ್ಟು ಕೋರ್ಸ್ ಮಾಡಿದಲ್ಲ ಅಯ್ಯೋ ನೀವು ಮಾಡ್ಬೋದು ಬನ್ನಿ ಅಂತ ಕರೆದಿದ್ದು ಅಲ್ವಾ ಪ್ರಭುಜಿಗಳು. ನೋಡಿ ನೀವೆಲ್ಲ ಇವಾಗ ಭಕ್ತಿಶಾಸ್ತ್ರಿ ಆಗಿದ್ರ ಅಲ್ವಾ? ಭಕ್ತಿಶಾಸ್ತ್ರ ನೀವೆಲ್ಲ ನಾನು ನೋಡಿ ಎಷ್ಟು ಅನುಗ್ರಹ ನಿಮ್ಗೆ ಸಿಕ್ಕಿದೆ, ಎಷ್ಟು ಭಾಗ್ಯಶಾಲಿಗಳು ನಾವೆಲ್ಲನು, ಅಂದ್ರೆ ನನ್ನನ್ನು ಸೇರಿಸ್ಕೊಂಡು ಭಾಗ್ಯಶಾಲಿಗಳು ಅಲ್ಲ? ಸೊ ಇಲ್ಲಿ ಶ್ಲೋಕ 33 ಈಗ ಹಿಂದಿನ ಒಂದು ಶ್ಲೋಕಗಳಲ್ಲೂ ಸಹ ಪ್ರಭುಜಿಗಳು ನಿಮ್ಗೆ ಹೇಳಿದ್ದಾರೆ ಅಲ್ವಾ? ಬ್ರಹ್ಮ ಹೇಳ್ತಾ ಇದ್ದಾರೆ ಯಾರೆಲ್ಲ ಭಾಗ್ಯಶಾಲಿಗಳು ಅಂತ. ಯಾರೆಲ್ಲ ಭಾಗ್ಯಶಾಲಿಗಳು ಅಂತ ಹೇಳ್ತಾ ಇದ್ದಾರೆ ಬ್ರಹ್ಮ? ನಾವು ನಂದ ಮಹಾರಾಜರು, ಗೋಪಬಾಲಕರು, ಮತ್ತೆ ಕರುಗಳು, ಮತ್ತೆ ಮಾತೆಯರು, ಅಲ್ಲಿ ಎಲ್ಲ ಸ್ತ್ರೀಯರೆಲ್ಲ, ಪ್ರತಿಯೊಬ್ರುನು ಅಲ್ಲಿರೋದು ಅಂದ್ರೆ ಆ ಒಂದು ವೃಂದಾವನದಲ್ಲಿ ಏನೆಲ್ಲ ಇದೆ ಅಲ್ವಾ? ಅದು ನಮ್ಗೆ ನೋಡ್ಲಿಕ್ಕೆ ಅದು ಸಜೀವ ನಿರ್ಜೀವ ಅಂತ ನಾವು ಡಿಫ್ರೆನ್ಶಿಯೇಷನ್ ಮಾಡ್ಬೋದು. ಬಟ್ ಪ್ರತಿಯೊಂದನು ಸಹ ಪುಣ್ಯವಂತರು ಅಲ್ಲಿರೋರೆಲ್ಲರನ್ನು ಸಹ. ಒಂದು ಕಣವೂ ಸಹ ಅಲ್ಲಿರೋದೆಲ್ಲನೂ ಸಹ ಭಾಗ್ಯಶಾಲಿಗಳು ಅಲ್ವಾ? ಸೊ ನೋಡಿ, ಬೇರೆ ಕಡೆ ಎಲ್ಲ ಭಗವಂತ ಅವ್ರ ಪಾದರಕ್ಷೆಗಳನ್ನ ಹಾಕೊಂಡು ಓಡಾಡಿದ್ದಾರೆ ಈ ಭೌತಿಕ ಪ್ರಪಂಚಕ್ಕೆ ಬಂದಾಗ. ಆದ್ರೆ ವೃಂದಾವನದಲ್ಲಿ ಮಾತ್ರ ಅವರು ಅಲ್ವಾ ತಮ್ಮ ಪಾದ ಕಮಲಗಳನ್ನ ಅವರು ಆ ಒಂದು ಭೂಮಿಯಲ್ಲಿ ಅವರು ಇಟ್ಟಿದ್ದಾರೆ ವೃಂದಾವನದಲ್ಲಿ ಅಲ್ವಾ? ಅಂತಹ ಪವಿತ್ರ ಭೂಮಿ. ನಮ್ಗದು ಅರ್ಥ ಆಗ್ತಿಲ್ಲ ಅಷ್ಟೇನೆ. ಯಾಕಂದ್ರೆ ನಾವಿನ್ನ ಆ ಒಂದು ಭೌತಿಕ ಕಲ್ಮಶಗಳನ್ನ ಇಟ್ಕೊಂಡಿರೋದ್ರಿಂದ, ಅನರ್ಥಗಳನ್ನ ಇಟ್ಕೊಂಡ್ರಿಂದ ನಮ್ಗೆ ಅದು ಅರ್ಥ ಆಗ್ತಾ ಇಲ್ಲ ಅಲ್ವಾ? ನೀವೆಲ್ಲ ಎಷ್ಟೊಂದ್ ಜನ ಹೋಗಿರ್ಬೋದಲ್ಲ ವೃಂದಾವನಕ್ಕೆ. ಅಲ್ಲಿರೋ ಮರಳನ್ನ ನೀವು ನೋಡಿದೀರಾ ಅಲ್ವಾ? ಮರಳನ್ನ ಯಾರಾದ್ರೂ ನೋಡಿದೀರಾ? ಅದ್ರ ಬಗ್ಗೆ ಗೊತ್ತಿದ್ಯಾ? ಆ ಮಣ್ಣಿನ ಬಗ್ಗೆ? ಬೆಣ್ಣೆ ತರ ಇರತ್ ಮಾತಾಜಿ. ಅಲ್ವಾ? ಸಿಲ್ಕ್ ಅಲ್ವಾ? ಹೆಂಗೆ ಜಾರು ಹೋಗುತ್ತೆ ನಮ್ ತಲೆ ಮೇಲೆ. ಇವಾಗ ಬೇರೆ ಮರಳು ಹಾಕೊಂಡ್ರೆ ಅದ್ ಹಂಗೆ ಕೂತಿರುತ್ತೆ
ಆದ್ರೆ ಇಲ್ಲಿ ಹೌದು. ಒಂದ್ ಕಾಳು ಸಹ ಅಲ್ಲಿ ನಮ್ಗೆ ಗೊತ್ತಿರೋದಿಲ್ಲ ಅಲ್ವಾ. ನೋಡಿ ಆ ಒಂದು ಹಸುಗಳೆಲ್ಲಾನು ಸಹ ಅಷ್ಟು ಮೆದ್ದಿ ಆ ಒಂದು ನೆಲವನ್ನ ಆ ಒಂದು ಸಿಲ್ಕ್ ತರ, ಅಂದ್ರೆ ಕೃಷ್ಣ ತನ್ನ ಪಾದ ಕಮಲಗಳನ್ನ ಇಟ್ಟಾಗ, ಬರೀ ಕಾಲನ್ನ ಇಟ್ಟಾಗ ಒಂದು ಸ್ವಲ್ಪನೂ ನೋವಾಗ್ಬಾರ್ದು ಅವನ ಕಮಲದಂತಹ ಪಾದ ಕಮಲಗಳಿಗೆ ಅಂತ ಹೇಳ್ಬಿಟ್ಟು ನೋಡಿ, ಒಂದು ರಾತ್ರಿ ಎಲ್ಲ 9 ಲಕ್ಷ ಹಸುಗಳು ಅದು ಆ ಭೂಮಿಯನ್ನ ಮೆದ್ದಿ ಹಂಗೆ ಮಾಡಿದ್ದಾರೆ ಅಲ್ವಾ. ನಿಮ್ಗೆಲ್ಲರಿಗೂ ಸಹ ಅದ್ರ ಬಗ್ಗೆ ಗೊತ್ತಿದೆ ಅಲ್ವಾ. ಸೊ ಹೌದು ಯಾರಿಗ್ ಗೊತ್ತಿಲ್ವೋ ಅವ್ರಿಗೆ ಹೇಳ್ತಾ ಇದೀನಿ, ಹೊಸಬ್ರು ಯಾರಾದ್ರೂ ಇದ್ರೆ. ಸೊ ಕೃಷ್ಣ ಇವಾಗ ದೊಡ್ಡವರಾಗಿದ್ದಾರೆ, ಅವ್ರಿಗೆ ಇವಾಗ ಜವಾಬ್ದಾರಿ ಕೊಡ್ತಾ ಇದ್ದಾರೆ ನಂದ ಮಹಾರಾಜ ಮತ್ತೆ ಯಶೋಧ ಮತ್ತೆ. ಏನಂತಂದ್ರೆ ಕರುಗಳನ್ನೆಲ್ಲ ಕರ್ಕೊಂಡು ಬೃಂದಾವನದ ಕಾಡಿಗೆ ಹೋಗಿ ಮೇಯಿಸ್ಕೊಂಡು ಕರ್ಕೊಂಡ್ಬರ್ಬೇಕು, ಆ ಒಂದು ಜವಾಬ್ದಾರಿ ಇದೆ. ಸೊ ಅದಕ್ಕೋಸ್ಕರ ಇವಾಗ ಕೃಷ್ಣ ಮನೆಯಿಂದ ಬಿಟ್ಟು ಹೊರಗಡೆ ಹೋಗ್ತಾ ಇರೋದ್ರಿಂದ, ಅಲ್ಲಿ ಇವಾಗ ಕಾಡಿಗೆ ಹೋಗೋದ್ರಿಂದ ಕಾಲಿಗೆ ಅಂದ್ರೆ ಅವನಿಗೆ ನೋವಾಗ್ಬಾರ್ದು ಅಂತ ಹೇಳ್ಬಿಟ್ಟು ಮುಳ್ಳು ಕಲ್ಲು ಎಲ್ಲ ಇರುತ್ತಂತ ಹೇಳ್ಬಿಟ್ಟು ಯಶೋಧ ಮತ್ತೆ ಹೇಳ್ತಾ ಇದಾರೆ, ನೀನ್ ನಾಳೆಯಿಂದ ಪಾದರಕ್ಷೆ ಧರಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿದಾಗ ಕೃಷ್ಣ ಏನ್ ಹೇಳ್ತಾರೆ, ಅಮ್ಮ ನನ್ಗೊಬ್ಬನಿಗೆ ಪಾದರಕ್ಷೆ ಕೊಟ್ರೆ ಸಾಧ್ಯ ಇಲ್ಲ, ಅದಾಗೋದಿಲ್ಲ, ನಾನು ಹಾಕೊಳೋದಿಲ್ಲ, ಎಲ್ಲ ಹಸುಗಳಿಗೂ ಸಹ ನೀನು ಪಾದರಕ್ಷೆನ ಕೊಡ್ಬೇಕು, ಆಗಷ್ಟೇ ನಾನು ಹಾಕೋತೀನಿ ಅಂತ ಹೇಳ್ತಾರೆ ಅಲ್ವಾ. ಹಸುಗಳು ಎಷ್ಟಿದೆ ಅಲ್ಲಿ ನಂದ ಮಹಾರಾಜನ ಹತ್ರ? 1, 2, 9 ಲಕ್ಷ. 9 ಲಕ್ಷ. 9 ಲಕ್ಷ ಇಂಟು 4 ಕಾಲುಗಳು ಅಲ್ವಾ, 4 ಕಾಲಿನ ಪ್ರಾಣಿಗಳು. ಸೊ ಅದಕ್ಕೆ ಎಲ್ಲದಕ್ಕೂ ಇವಾಗ ಚಪ್ಪಲಿ ಹೊಲಿಸ್ಬೇಕಂದ್ರೆ ಯಶೋಧ ಮಾತೆಗೆ ಆಗತ್ತಾ? ಅದಕ್ಕೆ ಅವ್ರು ಏನ್ ಹೇಳ್ತಾರೆ, ಸರಿ ಅದ್ ಸಾಧ್ಯ ಇಲ್ಲ ಪುಟ್ಟ, ನೀನು ಸಹ ಬರೆ ಕಾಲಲ್ಲಿ ಹೋಗು ಅಂತ ಬಿಟ್ಬಿಡ್ತಾರೆ ಅಲ್ವಾ. ಈ ವಿಷಯ ಯಾರಿಗೆ ಗೊತ್ತಾಗತ್ತೆ, ಯಾರು ಕೇಳಿಸ್ಕೊತಾರೆ? ಗೋಗಳೆಲ್ಲ ಕೇಳಿಸ್ಕೊತಾರೆ. ಹಸುಗಳು ಕೇಳಿಸ್ಕೊಂಡು ಅವ್ರು ಏನ್ ಮಾಡ್ತಾರೆ, ಅಯ್ಯೋ ನಾಳೆನೇನ ಕೃಷ್ಣ ಇವಾಗ ಕಾಡಿಗೆ ಹೊರಡೋದು ಹಾಗಾದ್ರೆ ಅಂತ ಹೇಳ್ಬಿಟ್ಟು ರಾತ್ರಿ ಎಲ್ಲ ಗೋವುಗಳು ಅದನ್ನ ಆ ಒಂದು ಬೃಂದಾವನದ ಭೂಮಿಯನ್ನ ಮೆದ್ದುತ್ತವೆ ಅಲ್ವಾ. ಮೆದ್ದಿ ಅಷ್ಟು ಅಲ್ವಾ, ಇವಾಗ ಡಾಂಬರು ರಸ್ತೆ ಬಂದಿರೋದ್ರಿಂದ ಈಗ ನಮ್ಗೆಲ್ಲಾ ಕಡೆ ಅದ್ ಕಾಣಕ್ ಸಿಗ್ತಾ ಇಲ್ಲ ಅಲ್ವಾ. ಆ ಒಂದು ಗೋವರ್ಧನ ಪರಿಕ್ರಮ ಮಾಡ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ, ಅಪ್ಪ ಎಷ್ಟು ಅಂದ್ರೆ ನಮ್ಗೆ ಕಷ್ಟನೇ ಆಗೋದಿಲ್ಲ. ಅದೇ ದಾರಿನೇ ಫುಲ್ ಇದ್ದಿದ್ರೆ ನಮ್ಗೆ ಪರಿಕ್ರಮ ಮಾಡದೇ ಗೊತ್ತಾಗ್ತಿರ್ಲಿಲ್ಲ ಅಲ್ವಾ. ಅಷ್ಟು ಸಿಲ್ಕಿ ಆಗಿದೆ ಅಲ್ಲಿರುವಂತಹ ಮಣ್ಣು ಅಲ್ವಾ. ಅಲ್ಲಿರೋದು ಒಂದು ಮಣ್ಣಿನಿಂದ ಇಟ್ಕೊಂಡು ಒಂದು ಗಿಡ ಮರಗಳು, ತರು ಲತೆ, ಪಶು ಪ್ರಾಣಿ ಪಕ್ಷಿ ಪ್ರತಿಯೊಂದನ್ನು ಸಹ ಅಷ್ಟು ಭಾಗ್ಯಶಾಲಿಗಳು ಅಲ್ವಾ. ಸೊ ಅದನ್ನ ನಮ್ಗೆ ಈ ಹಿಂದಿನ ಶ್ಲೋಕಗಳಲ್ಲೂ ಹೇಳ್ಕೊಂಡು ಬರ್ತಾ ಇದ್ದಾರೆ. ವೃಂದಾವನದ ಗೋವುಗಳು, ಸ್ತ್ರೀಯರು ಎಲ್ಲ ಭಾಗ್ಯಶಾಲಿಗಳು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಯಾಕೆ ಅಂತಾನು ಹೇಳ್ತಾ ಇದ್ದಾರೆ ಅಲ್ವಾ. ಯಾಕಂದ್ರೆ ಭಗವಂತನೇ ಕರುಗಳ ಮತ್ತೆ ಮಕ್ಕಳ ರೂಪ ಧರಿಸಿ ಭಗವಂತನಿಗೆ ತೃಪ್ತಿಯಾಗಷ್ಟು ಅಮೃತದಂತಹ ಎದೆ ಹಾಲನ್ನ ಕುಡಿತಾರೆ ಅವರು ಅಲ್ವಾ. ಸೊ ಮತ್ತೆ ಗೋಪ ಬಾಲಕರು ಮತ್ತೆ ಆ ರಜಭೂಮಿಯ ಎಲ್ಲಾ ನಿವಾಸಿಗಳನ್ನು ಸಹ ಅಷ್ಟು ಭಾಗ್ಯಶಾಲಿಗಳು, ಅದಕ್ಕೆ ಎಣೆನೇ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಈಗ ಏನನ್ನ ಹೇಳ್ತಾ ಇದೆ ಅಂತ ಬಿಟ್ಟು ನೋಡೋಣಂತೆ. ಹರೇ ಕೃಷ್ಣ. ಯಾರಾದ್ರೂ ವರ್ಡ್ ಟು ವರ್ಡ್ ಮೀನಿಂಗ್ ಮತ್ತೆ ಅನುವಾದ ಓದಿ. ಹರೇ ಕೃಷ್ಣ ಮಾತಾಜಿ. ಏಷಾಂ ಇವರ ವೃಂದಾವನದ ನಿವಾಸಿಗಳು ತು ಹೇಗೋ ಭಾಗ್ಯ, ಒಳ್ಳೆಯ ಭಾಗ್ಯದ ಮಹಿಮಾ ಮಹತ್ವವು ಅಚ್ಯುತ, ಹೇ ಅಚ್ಯುತನಾದ ಪರಮಪ್ರಭುವೆ, ತಾವತ್ ಅಷ್ಟು ಆಸ್ತಂ ಇರಲಿ 11 ಜನ, ಏವಹಿ ನಿಜವಾಗಿಯೂ, ವಯಂ ನಾವು, ಬತ್ ಓ ಭೂರಿಭಾಗ ಅತ್ಯಂತ ಭಾಗ್ಯಶಾಲಿಗಳು, ಏತದ್ ಈ ಭಕ್ತರ ಕೃಷಿಕ ಇಂದ್ರಿಯಗಳೆಂಬ ಚಷಕೈ ಕುಡಿಯುವ ಲೋಟಗಳಿಂದ ಅಸಕೃತ್ ಮತ್ತೆ ಪಿಭಾಮ ಕುಡಿಯುತ್ತೇವೆ. ಶರ್ವ ಆದಯ ಶಿವ ಮತ್ತು ಇತರ ಪ್ರಮುಖ ದೇವತೆಗಳು ಅಂಗ್ರಿ ಉದಜ ಪದ್ಮಪಾದಗಳ ಮಧು ಮಕರಂದವನ್ನು ಅಮೃತ ಅಸವಂ ಮದವೇರಿಸುವ ಅಮೃತದಂತಹ ತೇ ನಿನ್ನ. ಅನುವಾದ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಈ ವೃಂದಾವನದ ನಿವಾಸಿಗಳ ಎಣೆ ಇಲ್ಲದ ಭಾಗ್ಯ ಅಗ್ರಾಹ್ಯವಾಗಿದ್ದರೂ ಶಿವನಿಂದ ಮೊದಲುಗೊಂಡ ಬೇರೆ ಬೇರೆ ಇಂದ್ರಿಯಗಳ ಅಧಿಪತಿ ದೇವತೆಗಳಾದ ನಾವು 11 ಜನರು ಸಹ ಭಾಗ್ಯಶಾಲಿಗಳೇ. ಏಕೆಂದರೆ ಈ ವೃಂದಾವನದ ಭಕ್ತರ ಇಂದ್ರಿಯಗಳು ಪಾತ್ರೆಗಳಾಗಿದ್ದು ಅವುಗಳ ಮೂಲಕ ನಾವು ನಿನ್ನ ಪಾದ ಕಮಲಗಳ ಅಮೃತ ಸದೃಶವನ್ನು ಮತ್ತೇರಿಸುವ ಮಧುವನ್ನು ಮತ್ತೆ ಕುಡಿಯುತ್ತೇವೆ. ಹರೇ ಕೃಷ್ಣ. ಮತ್ತೆ ಧನ್ಯವಾದಗಳು ಅಲ್ವಾ. ನೋಡಿ ಇವಾಗ ಇದಕ್ಕಿಂತ ಮುಂಚೆ ಅವ್ರು ಏನ್ ಹೇಳಿದ್ರು, ವೃಂದಾವನದಲ್ಲಿ ಇರೋರೆಲ್ಲರೂ ಸಹ ಭಾಗ್ಯಶಾಲಿಗಳು ಅಂತ ಹೇಳ್ತಿದ್ದಾರೆ. ಈಗ ಇಲ್ಲಿ ಈ ಒಂದು ಶ್ಲೋಕದಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ಸೊ ವೃಂದಾವನದ ನಿವಾಸಿಗಳು ಭಾಗ್ಯಶಾಲಿಗಳು. ಆದ್ರೆ ಇವಾಗ ಏನನ್ನ ಹೇಳ್ತಿದ್ದಾರೆ, ಅವರೊಬ್ಬ ಎಲ್ಲ ಭಾಗ್ಯಶಾಲಿಗಳು, ನಾವು 11 ದೇವತೆಗಳು ಏನಿದೀವಿ, ಇಂದ್ರಿಯಗಳ ಅಧಿಪತಿಗಳಾಗಿರುವಂತಹ ದೇವತೆಗಳಿದೀವಲ್ಲ, ನಾವು ಸಹ ಭಾಗ್ಯಶಾಲಿಗಳು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಆ ಒಂದು ಪ್ರತಿಯೊಂದು ಇಂದ್ರಿಯಕ್ಕೂ ಸಹ ಒಂದು ಅಧಿದೇವತೆ ಅಂತ ಇದ್ದಾರೆ. ಅದ್ ಗೊತ್ತಿದೆ ಅಲ್ವಾ ನಿಮ್ಗೆಲ್ಲರಿಗೂನು. ಹರೇ ಕೃಷ್ಣ. ಹೌದು ಮಾತಾಜಿ. ಕಣ್ಣಿಗೆ ಸೂರ್ಯ. ಸೊ ಇವಾಗ ನಾವು ಈಗ ಕೈಯನ್ನ ಎತ್ಬೇಕಂದ್ರೆ ಇವಾಗ ನಮ್ಗನ್ಸುತ್ತೆ ಇದು ನನ್ನ ಕೈ ನನ್ನ ಒಂದು ಹಿಡಿತದಲ್ಲಿದೆ ಅಂತ ನಾವ್ ಅನ್ಕೋತೀವಿ ಅಲ್ವಾ. ಸೊ ಆದ್ರೆ ನಮ್ಗೆ ಹಿಡಿತದಲ್ಲಿ ಇಲ್ಲ ಅಂತ ಯಾವಾಗ ಗೊತ್ತಾಗತ್ತೆ, ಇದು ನನ್ನ ಕೈಯೇ ಇರ್ಬೋದು, ಆದ್ರೆ ಇದು ನನ್ನ ಹಿಡಿತದಲ್ಲಿ ಇಲ್ಲ ಅಂತ ನಮ್ಗೆ ಯಾವಾಗ ಗೊತ್ತಾಗತ್ತೆ, ನಾವು ಭಗವಂತನ ಆಧೀನದಲ್ಲಿ ಇದೀವಿ ಅಂತ ಗೊತ್ತಾದ್ಮೇಲೆ ಮಾತಾಜಿ. ಅಲ್ಲಿವರೆಗೂ ನಮ್ದೇ ಅನ್ಕೊಂಡಿದ್ವಿ ನಾವು.
ಯಾವಾಗ ಗೊತ್ತಾಗುತ್ತೆ ಅಂತಂದ್ರೆ, ಇವಾಗ ಯಾರಾದ್ರೂ ಇವಾಗ ಪ್ಯಾರಾಲಿಸಿಸ್ ಆಗಿರೋರು ನೋಡಿದ್ರಲ್ಲ, ಸ್ಟ್ರೋಕ್ ಆಗಿರೋರ್ನ, ಅವ್ರಿಗೆ ಕೈ ಇದೆ ಅಲ್ವಾ, ಅವ್ರಿಗೆ ಎತ್ಲಿಕ್ಕೆ ಆಗ್ತಾ ಇದೆಯಾ? ಇಲ್ಲ, ಆಗೋದಿಲ್ಲ, ಒಂದ್ ಇಲ್ಲ, ಸೈಡ್ ಆಗ್ತಾ ಆಗೋದಿಲ್ಲ. ಇಲ್ಲ ಅಲ್ವಾ? ಸೊ ಇವಾಗ ಆಗ್ತಾ ಇಲ್ಲ ಅಂದ್ರೆ ಏನ್ ಅರ್ಥ ಅಲ್ಲಿ? ಸೊ ಕೈ ಇದ್ರೂನು ಸಹ ಅದು ಇವಾಗ ನನ್ನ ಒಂದು ಕಂಟ್ರೋಲ್ ಇಲ್ಲ, ಅದು ಕಂಟ್ರೋಲ್ ಇದ್ದಿದ್ರೆ ನನ್ ಮಾತು ಕೇಳ್ಬೇಕಾಗಿತ್ತು ಅಲ್ವಾ? ಸೊ ಇವಾಗ ನಾನು ಇಲ್ಲಿ ಎತ್ತಬೇಕು ಅಂತ ನಾನು ಒಂದು ಇಚ್ಛೆಯನ್ನ ಪಡ್ಬೋದು ಅಷ್ಟೇನೆ, ಆದ್ರೆ ಅದು ಎತ್ತಲಿಕ್ಕೆ ಆಗ್ಬೇಕು ಅಂತಂದ್ರೆ ಯಾರ್ದೆಲ್ಲ ಅಲ್ಲಿ ಒಂದು ಅನುಮೋದನೆ ಬರ್ಬೇಕು, ಅದಕ್ಕೆ ಆ ಒಂದು ಇಂದ್ರಿಯಗಳ ದೇವತೆಗಳ ಒಂದು ಅಂಗೀಕಾರ ಬೇಕು. ಆ ಇಂದ್ರಿಯ ದೇವತೆಗಳೆಲ್ಲನೂ ಸಹ ಯಾರ ಒಂದು ಅಧೀನದಲ್ಲಿದ್ದಾರೆ? ದೇವೋತ್ತಮ ಪರಮಪುರುಷನ ಅಧೀನದಲ್ಲಿದ್ದಾರೆ ಅಲ್ವಾ? ಇವಾಗ ಮಾತಾಜಿ ಹೇಳ್ತಿದ್ದಂಗೆನೆ, ಇವಾಗ ಕಣ್ಣಿಗೆ ಯಾರು ಅಧಿದೇವತೆ? ಸೂರ್ಯ. ಕಣ್ಣಿಗೆ ಸೂರ್ಯ ಅಲ್ವಾ? ಸೊ ಮತ್ತೆ ಕಿವಿಗಳಿಗೆ ದಿಗ್ದೇವತೆಗಳು ಅಂತ ಕರಿತೀವಿ ಅಲ್ವಾ? ಇವಾಗ ನಮ್ಗಿಲ್ಲಿ ಅಷ್ಟ ದಿಕ್ಕುಗಳೆಲ್ಲ ಇದೆ ಅಲ್ವಾ? ಸೊ ಅದಕ್ಕೆ ದಿಗ್ದೇವತೆಗಳು ಅಂತ ನಾವು ಅವ್ರನ್ನ ಕರಿತೀವಿ. ಮತ್ತೆ ನಮ್ಮ ಚರ್ಮ, ಆ ಚರ್ಮಕ್ಕೆ ದಿಗ್ದೇವತೆ ಅಂದ್ರೆ ಸಾರಿ ಅಧಿದೇವತೆ ಯಾರು? ಇಂದ್ರ. ಚರ್ಮಕ್ಕೆ ಇಂದ್ರ. ಚರ್ಮಕ್ಕೆ ಗಾಳಿ, ವಾಯು. ನಾಲಿಗೆಗೆ ವರುಣ, ಮೂಗಿಗೆ ಅಶ್ವಿನಿ ಕುಮಾರರು ಅಲ್ವಾ? ಮತ್ತೆ ನಾವು ಮಾತಾಡ್ತೀವಲ್ವಾ, ನಮ್ಮ ವಾಕ್ಗೆ ಅಗ್ನಿ ಅಲ್ವಾ, ಅಗ್ನಿದೇವ. ಸೊ ಮತ್ತೆ ನಮ್ಮ ಕೈಗಳಿಗೆ ಕೈಗಳಿಗೆ ಇಂದ್ರ, ಮತ್ತೆ ಕಾಲಿಗೆ ವಿಷ್ಣು. ಈ ವಿಷ್ಣು ಬಂದು ಇವಾಗ ನಮ್ಗೆ ಆ ದೇವತೆ ವಿಷ್ಣು ಅಂತ ಹೇಳ್ತಾರೆ ಇಲ್ಲಿ. ಸೊ ದೇವತೆಗಳಲ್ಲಿ ಬರುವಂತಹ ವಿಷ್ಣು ಅಂದ್ರೆ ಉಪೇಂದ್ರ. ಮತ್ತೆ ಇದು ಯಾವುದು ಜನನೇಂದ್ರಿಯಾಗೆ ಬ್ರಹ್ಮ. ಸೊ ಪ್ರಜಾಪತಿಗಳೆಲ್ಲ ಬರ್ತಾರೆ, ಅದ್ರಲ್ಲಿ ಮುಖ್ಯವಾಗಿರೋರು ಬ್ರಹ್ಮ. ಮತ್ತೆ ಗುದದ್ವಾರಕ್ಕೆ ಮೃತ್ಯು. ಸೊ ಇವರೆಲ್ಲರನ್ನು ಸಹ ಅಧಿದೇವತೆಗಳು ಅಲ್ವಾ? ಇವಾಗ ಗೋಕುಲವಾಸಿಗಳಿಗೆಲ್ಲನೂ ಸಹ ಈ ಇಂದ್ರಿಯಗಳಿದೆ ಅಲ್ವಾ? ಈ 10 ಇಂದ್ರಿಯಗಳು, 5 ಪಂಚೇಂದ್ರಿಯಗಳು ಮತ್ತೆ 5 ಕರ್ಮೇಂದ್ರಿಯಗಳಿದೆ ಅಲ್ವಾ? ಇದರ ಅಧಿದೇವತೆಗಳು ಸಹ ಭಾಗ್ಯಶಾಲಿಗಳು ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅವರು ಈ ವೃಂದಾವನದ ಭಕ್ತರ ಇಂದ್ರಿಯಗಳ ಮೂಲಕ ಅವರು ಭಗವಂತನ ಆ ಒಂದು ಸಾನ್ನಿಧ್ಯವನ್ನ ಅವರು ಅನುಭವಿಸ್ತಾ ಇದ್ದಾರೆ. ಇವರೆಲ್ಲರೂ ಸಹ ಇಂದ್ರಾದಿ ದೇವತೆಗಳೆಲ್ಲ ಸಹ 11 ದೇವತೆಗಳು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ನಾವು ಸಹ ಭಾಗ್ಯಶಾಲಿಗಳೇ. ಇಂದ್ರಿಯಗಳ ಅಧಿಪತಿ ದೇವತೆಗಳಾದ ನಾವು 11 ಜನರು ಸಹ ಭಾಗ್ಯಶಾಲಿಗಳು. ಏಕೆಂದರೆ ಈ ವೃಂದಾವನದ ಭಕ್ತರ ಇಂದ್ರಿಯಗಳು ಪಾತ್ರೆಗಳ ತರ ಅಂತ ಹೇಳ್ತಾ ಇದ್ದಾರೆ ಅಲ್ವಾ? ಸೊ ಅವರ ಇಂದ್ರಿಯಗಳನ್ನ, ವೃಂದಾವನದ ಭಕ್ತರ ಇಂದ್ರಿಯಗಳನ್ನ ಪಾತ್ರೆಗೆ ಹೋಲಿಸ್ತಾ ಇದ್ದಾರೆ. ಅದರ ಮೂಲಕ ಆ ಒಂದು ಪಾತ್ರೆಗಳ ಮೂಲಕ ಆ ಭಗವಂತನ ಪಾದ ಕಮಲಗಳ ಅಮೃತ ಸದೃಶವಾದ ಮತ್ತೇರಿಸುವ ಮಧುವನ್ನು ಮತ್ತೆ ಮತ್ತೆ ಕುಡಿಯುತ್ತೇವೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅವರೆಲ್ಲರನ್ನು ಸಹ ಆ ಭಗವಂತನ ಒಡನಾಟವನ್ನ ಇಟ್ಕೊಂಡಿದ್ದಾರೆ, ಒಬ್ಬೊಬ್ಬರು ಒಂದೊಂದರ ಅಲ್ವಾ? ಸೊ ಇವಾಗ ಯಶೋಧ ಮಾತಾ ಮತ್ತೆ ನಂದ ಮಹಾರಾಜ ಅವರು ಯಾವ ರಸದಲ್ಲಿ ಅವರು ಕೃಷ್ಣನ ಜೊತೆ ಒಡನಾಟ ಇಟ್ಕೊಂಡಿದ್ದಾರೆ? ವಾತ್ಸಲ್ಯದಲ್ಲಿ ಅಲ್ವಾ? ಮತ್ತೆ ಗೋಪಿಕಾ ಸ್ತ್ರೀಯರೆಲ್ಲ ಅಂದ್ರೆ ಚಿಕ್ಕ ಗೋಪಿಕಾ ಸ್ತ್ರೀಯರು ಅವರೆಲ್ಲರನ್ನು ಸಹ ಮಾಧುರ್ಯ ರಸದಲ್ಲಿ. ಯಾವ ಮಾಧುರ್ಯ ರಸ? ಪರಕೀಯ ಮಾಧುರ್ಯ ರಸದಲ್ಲಿ ಭಗವಂತನ ಜೊತೆ ಒಡನಾಟವನ್ನ ಇಟ್ಕೊಂಡಿದ್ದಾರೆ. ಮತ್ತೆ ಬೇರೆ ಹಿರಿಯ ಗೋಪಿಕಾ ಸ್ತ್ರೀಯರೆಲ್ಲರನ್ನು ಸಹ ಅವರನ್ನು ಸಹ ವಾತ್ಸಲ್ಯ ಭಾವದಲ್ಲಿ ಇದ್ದಾರೆ. ಹಿರಿಯ ಗೋಪಾಲಕರು ಅವರು ಸಹ ವಾತ್ಸಲ್ಯ ಭಾವದಲ್ಲಿದ್ದಾರೆ. ಕಿರಿಯ ಗೋಪಾಲಕರು ಅವರು ಸ್ನೇಹ ಭಾವದಲ್ಲಿ ಸ್ವಲ್ಪ ಜನ, ಸಖ್ಯ ಭಾವದಲ್ಲಿದ್ದಾರೆ, ಮತ್ತೆ ದಾಸ್ಯ ಭಾವದಲ್ಲಿ ಸ್ವಲ್ಪ ಜನ ಇದ್ದಾರೆ ಅಲ್ವಾ? ಸೊ ಅಂದ್ರೆ ಇವರೆಲ್ಲರ ಮೂಲಕ, ಇವರೆಲ್ಲರ ಇಂದ್ರಿಯಗಳ ಮೂಲಕ ಈ 11 ಅಧಿದೇವತೆಗಳನ್ನು ಸಹ ಆ ಭಗವಂತನ ಆ ಒಡನಾಟದ ಆ ಒಂದು ಅಮೃತ ಪಾನವನ್ನ ಅವ್ರು ಮಾಡ್ತಾ ಇದ್ದಾರೆ ಅಲ್ವಾ? ಅದಕ್ಕೆ ನಾವೂನು ಸಹ ಭಾಗ್ಯಶಾಲಿಗಳು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಶ್ಲೋಕ 34 ನೋಡೋಣ. ತದ್ಭೂರಿ ಭಾಗ್ಯಮಿಹ ಜನ್ಮ ಕಿಮಪ್ಯಟವ್ಯಾಂ ಯದ್ಗೋಕುಲೇಪಿ ಕಥಮಾಂಗ್ರಿ ರಜೋ ಅಭಿಷೇಕಂ ಯಜ್ಜೀವಿತಂ ತು ನಿಖಿಲಂ ಭಗವಾನ್ ಮುಕುಂದಸ್ ತ್ವದ್ಯಾಪಿ ಯತ್ಪದರಜಃ ಶ್ರುತಿಮೃಗ್ಯಮೇವ. ತದ್ಭೂರಿ ಭಾಗ್ಯಮಿಹ ಜನ್ಮ ಕಿಮಪ್ಯಟವ್ಯಾಂ ಯದ್ಗೋಕುಲೇಪಿ ಕಥಮಾಂಗ್ರಿ ರಜೋ ಅಭಿಷೇಕಂ ಯಜ್ಜೀವಿತಂ ತು ನಿಖಿಲಂ ಭಗವಾನ್ ಮುಕುಂದಸ್ ತ್ವದ್ಯಾಪಿ ಯತ್ಪದರಜಃ ಶ್ರುತಿಮೃಗ್ಯಮೇವ. ತದ್ಭೂರಿ ಭಾಗ್ಯಮಿಹ ಜನ್ಮ ಕಿಮಪ್ಯಟವ್ಯಾಂ ಯದ್ಗೋಕುಲೇಪಿ ಕಥಮಾಂಗ್ರಿ ರಜೋ ಅಭಿಷೇಕಂ ಯಜ್ಜೀವಿತಂ ತು ನಿಖಿಲಂ ಭಗವಾನ್ ಮುಕುಂದಸ್ ತ್ವದ್ಯಾಪಿ ಯತ್ಪದರಜಃ ಶ್ರುತಿಮೃಗ್ಯಮೇವ. ಹರೇ ಕೃಷ್ಣ. ಸೊ ಎಲ್ಲರೂ ಹೇಳಿ, ಒಂದು ಲೈನ್ ಅನ್ನ ಹೇಳಿದಾದ್ಮೇಲೆ ತದ್ಭೂರಿ ಭಾಗ್ಯಮಿಹ ಜನ್ಮ ಕಿಮಪ್ಯಟವ್ಯಾಂ ಯದ್ಗೋಕುಲೇಪಿ ಕಥಮಾಂಗ್ರಿ ರಜೋ ಅಭಿಷೇಕಂ ಯಜ್ಜೀವಿತಂ ತು ನಿಖಿಲಂ ಭಗವಾನ್ ಮುಕುಂದಸ್
ಸ್ವದ್ಯಾಪಿ ಯತ್ಪದರಜ ಶ್ರುತಿಮೃಗ್ಯಮೇವ ಅದ್ಯಾಪಿ ಯತ್ಪದರಜ ಶ್ರುತಿಮೃಗ್ಯಮೇವ ತದ್ಭೂರಿ ಭಾಗ್ಯಮಿಹ ಜನ್ಮ ಕಿಮಪ್ಯಟವ್ಯಾಂ ತದ್ಭೂರಿ ಭಾಗ್ಯಮಿಹ ಜನ್ಮ ಕಿಮಪ್ಯಟವ್ಯಾಂ ಯದ್ಗೋಕುಲೇಪಿ ಕತಮಾಂಗ್ರಿರಜೋ ಅಭಿಷೇಕಂ ಯದ್ಗೋಕುಲೇऽಪಿ ಕಥಮಾಂಗಿರಜೋऽಭಿಷೇಕಂ ಯಜ್ಜೀವಿತಂ ತು ನಿಖಿಲಂ ಭಗವಾನ್ ಮುಕುಂದಸ್ ಯಜ್ಜೀವಿತಂ ತು ಸ್ವದ್ಯಾಪಿ ಯತ್ಪದರಜ ಶ್ರುತಿಮೃಗ್ಯಮೇವ ಪದರಜ ಶ್ರುತಿಮೃಗ್ಯಮೇವ ತದ್ಭೂರಿ ಭಾಗ್ಯಮಿಹ ಜನ್ಮ ಕಿಮಪ್ಯಟವ್ಯಾಂ ತದ್ಭೂರಿ ಭಾಗ್ಯಮಿಹ ಜನ್ಮ ಕಿಮಪ್ಯಟವ್ಯಾಂ ಯದ್ಗೋಕುಲೇಪಿ ಕತಮಾಂಗ್ರಿರಜೋ ಅಭಿಷೇಕಂ ಯದ್ಗೋಕುಲೇऽಪಿ ಕಥಮಾಂಗಿರಜೋऽಭಿಷೇಕಂ ಯಜ್ಜೀವಿತಂ ತು ನಿಖಿಲಂ ಭಗವಾನ್ ಮುಕುಂದಸ್ ಯಜ್ಜೀವಿತಂ ತು ನಿಖಿಲಂ ಭಗವಾನ್ ಮುಕುಂದಸ್ ಸ್ವದ್ಯಾಪಿ ಯತ್ಪದರಜ ಶ್ರುತಿಮೃಗ್ಯಮೇವ ಹರೇ ಕೃಷ್ಣ. ಯಾರಾದ್ರೂ ಡಿವೋಟೀಸ್ ಓದಿ. ಹರೇ ಹರೇ ಕೃಷ್ಣ. ಕೃಷ್ಣ. ಓದಿ ಮತ್ತೆ. ಹರೇ ಕೃಷ್ಣ. ಶ್ಲೋಕ 34. ಭಾಗ್ಯಂ ಮಹಾಭಾಗ್ಯವು ಇಹ ಇಲ್ಲಿ ಜನ್ಮ ಹುಟ್ಟು ಕಿಂ ಅಪಿ ಎಲ್ಲಾದರೂ ಅಟವ್ಯಾಂ ಕಾಡಿನಲ್ಲಿ ಬೃಂದಾವನದ ಯತ್ ಯಾವ ಗೋಕುಲೆ ಗೋಕುಲದಲ್ಲಿ ಅಪಿ ಕೂಡ ಕಥಮ ಯಾವ ಭಕ್ತನ ಅಗ್ರಿ ಪಾದಗಳ ರಜಾ ಧೂಳಿನಿಂದ ಅಭಿಷೇಕಂ ಸ್ನಾನವು ಯತ್ ಯಾರ ಜೀವಿತವು ತು ನಿಜವಾಗಿಯೂ ನಿಖಿಲಂ ಸಂಪೂರ್ಣ ಭಗವಾನ್ ದೇವೋತ್ತಮ ಪರಮ ಪುರುಷನಾದ ಮುಕುಂದ ಪ್ರಭುವು ತು ಆದರೆ ಆದ್ಯ ಅಪಿ ಇಂದಿಗೂ ಕೂಡ ಯಾರ ಪದರಜ ಪಾದಧೂಳಿಯ ಶ್ರುತಿ ವೇದಗಳಿಂದ ಮೃಗಂ ಅರಸಲ್ಪಟ್ಟ ಏವ ನಿಶ್ಚಯವಾಗಿಯೂ. ಹರೇ ಕೃಷ್ಣ ಮಾತಾಜಿ. ಒಂದೇ ಒಂದ್ ನಿಮಿಷ. ಹರೇ ಕೃಷ್ಣ. ಅನುವಾದ ಹೋಗಕ್ಕಿಂತ ಮುಂಚೆ ಒಂದೇ ಮತ್ತೆ ಪ್ರಶ್ನೆ. ಸೊ ಏನಂದ್ರೆ ಇವಾಗ ನಾವು ದೇವಸ್ಥಾನಕ್ಕೆ ಹೋದ್ರೆ ನಾವು ನಮಸ್ಕಾರ ಮಾಡ್ತೀವಿ ಅಲ್ವಾ? ಸೊ ಇದು ಪುರುಷರು ಏನ್ ಮಾಡ್ತಾರೆ, ಅವರು ಅಷ್ಟಾಂಗ ನಮಸ್ಕಾರ ಮಾಡ್ತಾರೆ, ದಂಡವತ್ ಪ್ರಣಾಮ ಮಾಡ್ತಾರೆ. ಸಾಷ್ಟಾಂಗ ದಂಡವತ್ ನಮಸ್ಕಾರ ಮಾಡ್ತಾರೆ ಅಲ್ವಾ? ಅಷ್ಟಾಂಗ ನಮಸ್ಕಾರ ಮಾಡ್ತಾರೆ. ನಾವೇನ್ ಮಾಡ್ತೀವಿ? ಪಂಚಾಂಗ ಪ್ರಣಾಮ ಮಾಡ್ತೀವಿ ಅಲ್ವಾ ಸ್ತ್ರೀಯರು ಅಲ್ವಾ? ಏನಕ್ಕೆ ನಾವು ನಮಸ್ಕಾರ ಮಾಡ್ಬೇಕು? ಇವಾಗ ನಿಮ್ ಮಕ್ಕಳು ಕೇಳಿದ್ರೆ ಅಮ್ಮ ಯಾಕಮ್ಮ ನಮಸ್ಕಾರ ಮಾಡ್ಬೇಕಂದ್ರೆ ನಾವೇನು ಉತ್ತರ ಕೊಡ್ಬೇಕು? ಅದು ಭಗವಂತನಿಗೆ ಶರಣಾಗತಿ ಆದಂಗೆ. ಓಕೆ, ಮತ್ತೆ ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಏನಂದ್ರೆ ನಾವು ದೇವಸ್ಥಾನಕ್ಕೆ ಹೋಗ್ತೇವೆ, ಅವಾಗ ಮೆಟ್ಲು ಹಚ್ತೀವಲ್ಲ, ಫಸ್ಟ್ ಮೆಟ್ಲಿಗೆ ನಮಸ್ಕಾರ ಮಾಡ್ತೇವೆ. ಯಾಕೆ ಅಂದ್ರೆ ಇದು ಫಸ್ಟ್ ಬಲರಾಮ ಸಂಕರ್ಷಣ ಅವರಿಗೆ ಫಸ್ಟ್ ನಮಸ್ಕಾರ ಮಾಡ್ತೇವೆ. ಅಂದ್ರೆ ಅವರಿಗೆ ನಾವು ನಮಸ್ಕಾರ ಮಾಡಿದ್ರೆ ಅದು ಭಗವಂತನಿಗೆ ಮುಟ್ಟತ್ತೆ. ನಂತರ ಆ ಭಗವಂತನಿಗೆ ನಮಸ್ಕಾರ ಮಾಡ್ತೇವೆ. ಯಾಕೆ ಕಾಯ ಆವಚನ ಅಂದ್ರೆ ನಮ್ಮಲ್ಲಿದ್ದ ಯಾವ್ದು ಒಂದು ದೋಷ ಇದೆ ಅದನ್ನ ನಿವಾರಣೆ ಮಾಡ್ಲಿಕ್ಕೆ ಅಂತ. ಈಗ ನಾವು ಕೃಷ್ಣ ಪ್ರಜ್ಞೆಗೆ ಬಂದ್ಮೇಲೆ ನಾವು ಭೌತಿಕವಾದದ್ದು ಏನು ಕೇಳುವುದಿಲ್ಲ, ಯಾಕೆಂದ್ರೆ ನಮ್ಗೆ ಅರ್ಥ ಆಗಿದೆ ಅಲ್ವಾ? ಆದ್ರೆ ನಮ್ಗೆ ಏನನ್ನ ಕೊಟ್ಟಿದೀಯ ಅದನ್ನ ಸರಿಯಾಗಿ ಇಟ್ಕೊಂಡು ಕಾಪಾಡ್ಕೊಂಡು ಮುಂದುವರಿಸ್ಕೊಂಡ ಹೋಗುವಂತ ಭಾಗ್ಯವನ್ನು ಕೊಡುವಂತ ಹೇಳ್ಕೊಡು. ಅಂದ್ರೆ ಈಗ ನಮ್ಗೆ ಕೃಷ್ಣ ಪ್ರಜ್ಞೆಯನ್ನ ಕೊಟ್ಟಿದೆಯಾ, ಮತ್ತೆ ಭೌತಿಕಕ್ಕೆ ತಿರುಗದೆ ಮತ್ತೆ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಯುವಂತ ಭಾಗ್ಯವನ್ನ ಕೊಡು, ಮತ್ತೆ ಪ್ರಚಾರ ಮಾಡುವಂತ ಭಾಗ್ಯವನ್ನು ಕೊಡು, ಅಂದ್ರೆ ಮತ್ತೊಬ್ಬರನ್ನು ಕೃಷ್ಣ ಪ್ರಜ್ಞೆಗೆ ತರುವಂತ ಮನಸ್ಸನ್ನು ಕೊಡುವಂತ ನಾವು ಕೇಳ್ಕೊತೇವೆ. ಹರಿ ಬೋಲ್ ಮಾತಾಜಿ, ಧನ್ಯವಾದಗಳು. ಮತ್ತೆ ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ ಮಾತಾಜಿ. ನಮ್ಗೆ ನಮ್ ತಾಯಿ ಹೇಳ್ತಿತ್ತು ಮಾತಾಜಿ, ನಾವ್ ಚಿಕ್ಕವರಿದ್ದಾಗ ಅವ್ರು ಅದು ನನಗೆ ಅದು ಸರಿ ಅನಿಸ್ತಿತ್ತು ಯಾವಾಗ್ಲೂನು. ನಮ್ ತಾಯಿ ಹೇಳೋದು, ನಾವು ನಮಸ್ಕಾರ ಮಾಡ್ಬೇಕು ಏನಕ್ಕೆ ಅಂದ್ರೆ ಭಗವಂತ ನಮ್ಗೆ ಎಲ್ಲಾದನ್ನು ಕೊಡೋನು, ಅವನ ಪಾದಕ್ಕೆ ನಾವು ನಮಸ್ಕಾರ ಮಾಡ್ಬೇಕು. ಅವನ ಪಾದದಲ್ಲಿರುವಂತಹ ಅರಿಶಿನ ಕುಂಕುಮ ಅಂದ್ರೆ ಅದು ಧೂಳಿನ ತರ, ಅದು ನಮ್ ತಲೆ ಮೇಲೆ ಬರ್ಬೇಕು. ಆ ಕುಂಕುಮ ತಗೊಂಡು ನಮ್ ತಲೆ ಮೇಲೆ ಇಟ್ಕಂತ ನಮ್ ತಾಯಿ ನಮ್ಗೆ ಹೇಳ್ತಾ ಇದ್ರು ಮಾತಾಜಿ. ಅದೇ ನನಗ್ ನಿಜ ಅನಿಸ್ತಿತ್ತು ಮಾತಾಜಿ. ಅದ್ ಇಲ್ಲಿವರೆಗೂ ಹಂಗೆ ಅನ್ಕೊಂಡಿದ್ದೀನಿ. ಕರೆಕ್ಟ್. ಹರೇ ಕೃಷ್ಣ ಮಾತಾಜಿ. ಮತ್ತೆ ನಾವು ಯಾವಾಗ ನಾವು ಬೆಂಡ್ ಆಗ್ತೇವೆ, ಯಾವಾಗ ನಾವು ಇದು ಮಾಡ್ತೇವೆ,
ಅಡ್ಡ ಬೀಳ್ತೇವೆ, ಆಗ ನಮ್ಮ ಅಹಂಕಾರ ಉಂಟಲ್ಲ, ಅಹಂಕಾರ ಸಹ ಕೆಳಗೆ ಬರ್ತದೆ, ಹಾ ಹರಿ ಬೋಲ್ ರೆಡ್ಯೂಸ್ ಆಗ್ತದೆ. ಮಾತಾಜಿ ಧನ್ಯವಾದಗಳು. ಹಾ ಹರೇ ಕೃಷ್ಣ, ಧನ್ಯವಾದಗಳು. ಹರೇ ಕೃಷ್ಣ, ಧನ್ಯವಾದಗಳು. ಇನ್ನೇನಾದ್ರೂ ಹೇಳ್ತೀರಾ? ಎಷ್ಟೊಂದು ಪಾಯಿಂಟ್ಸ್ ಹೇಳಿದಿರಾ, ಎಲ್ಲ ಸರಿ ಇದೆ. ಇನ್ನೊಂದು ನಮ್ಮ ತಲೆ ಅವ್ರ ಪಾದದಲ್ಲಿ ನಮ್ ತಲೆ ಇರ್ಬೇಕು ಅಂತ, ತಲೆ ಬಾಗಿ ಕೈ ಮುಗಿಬೇಕು ಅಂತ ಹೇಳ್ತಿದ್ರು ಮಾತಾಜಿ, ನಮ್ ದೊಡ್ಡವರು, ಓಕೆ. ನಮ್ ತಾಯಿ. ಹರೇ ಕೃಷ್ಣ. ಹಾ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಮತ್ತೆ ಇನ್ನೇನಾದ್ರೂನು ಅವ್ನ ಕೃಪೆ ನಾವು ಭಗವಂತನ ಮಾತಾಜಿ. ಪಾದ ಇದ್ರೆ ಮಾತಾಜಿ, ಅವನ ಕೃಪೆಗಾಗಿ ಮಾತಾಜಿ. ಹಾ ಭಗವಂತನ ಕೃಪೆಗೋಸ್ಕರ ಅಲ್ವಾ? ಓಕೆ. ಅವನ ಆಶೀರ್ವಾದನೂ ತಗೋಬೇಕು ಅಂತ ಮಾತಾಜಿ. ಓಕೆ. ಸೊ ಎಲ್ಲಾನು ಕರೆಕ್ಟ್ ಆಗಿದೆ ಅಲ್ವಾ? ಇವಾಗ ಮಾತಾಜಿ ಹೇಳಿದ್ರು ಬಲರಾಮ ಅಂತ ಹೇಳ್ಬಿಟ್ಟು, ಕರೆಕ್ಟ್ ಅಲ್ವಾ? ಪ್ರತಿಯೊಂದನ್ನು ಸಹ ಬಲರಾಮನೇ. ಸೊ ಅದಕ್ಕೋಸ್ಕರ ನಾವ್ ಏನೇ ಮಾಡಕ್ಕಿನ ಮುಂಚೆ, ಫಸ್ಟ್ ಮಾಡೋದಿಕ್ ಕಾಲನ ಇಡಕ್ಕಿನ ಮುಂಚೆ ನಾವು ಹೌದು ಭೂಮಿ ತಾಯಿ, ಬಟ್ ಇವಾಗ ಭಗವಂತನ ಆ ಒಂದು ಏನ್ ಹೇಳ್ತೀವಿ, ಪ್ಯಾರಾಫ್ರಿನೇಲಿ ಅಂತ ಹೇಳ್ಬಿಟ್ಟು ನಾವು ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ. ಭಗವಂತನಿಗೆ ಸಂಬಂಧಿಸಪಟ್ಟಿರೋದು ಎಲ್ಲಾನು ಸಹ ಬಲರಾಮನ ಎಕ್ಸ್ಪ್ಯಾನ್ಷನ್ಸ್, ಅದು ಬಲರಾಮನ ವಿಸ್ತರಣೆ. ಭಗವಂತನಿಗೆ ಏನಾದ್ರೂ ಒಂದು ಬೇಕಂದ್ರೂ ಸಹ ಭಗವಂತನ ವಿಸ್ತರಣೆ. ಸೊ ಅದಕ್ಕೋಸ್ಕರ ನಾವ್ ಇವಾಗ ಮಾತಾಜಿ ಹೇಳ್ದಂಗೆ ನಾವು ನಮಸ್ಕಾರ ಮಾಡ್ತೀವಿ. ಮತ್ತೆ ದೇವಸ್ಥಾನದಲ್ಲಿ ನಾವ್ ಇವಾಗ ಹೋಗಿದ ತಕ್ಷಣ ನಾವು ನಮಸ್ಕಾರ ಮಾಡ್ತೀವಿ. ಮತ್ತೆ ಇನ್ನ ಒಬ್ರು ಮಾತಾಜಿ ಹೇಳ್ದ ಹಾಗೇನೆ, ಸೊ ನಮ್ಗೆ ನಮ್ಮ ಅಹಂಕಾರ ಹೋಗ್ಬೇಕು ಅಲ್ವಾ? ಇಲ್ಲ ಅಂತಂದ್ರೆ ಇವಾಗ ನಾವು ನೋಡಿದೀವಲ್ವಾ, ಈಗಿರೋ ಮಕ್ಳೆಲ್ಲಾನು ಸಹ ಹಿಂಗ್ ಬಗ್ಗದು ಇಲ್ಲ. ಅವ್ರ ಹೆಂಗ್ ನಮಸ್ಕಾರ ಮಾಡ್ತಾರೆ, ನಿಂತ್ಕೊಂಡೆ ಎದೆ ಸೆಟ್ಕೊಂಡೇ ಇರ್ತಾರೆ ಅಲ್ವಾ? ಹಿಂಗೆ ಎದೆ ಮೇಲೆ ಕೈ ಇಟ್ಕೊಂಡ್ರೆ ನಮಸ್ಕಾರ ಮಾಡ್ದಂಗೆ ಅವ್ರ ಪ್ರಕಾರ ಅಲ್ವಾ? ಹಾ. ಮತ್ತೆ ಇವಾಗ ಇನ್ನೊಂದು ತುಂಬಾ ಮುಖ್ಯವಾಗಿರೋದು ಏನು ಅಂತಂದ್ರೆ, ನಮ್ಗೆ ಆ ಭಕ್ತರು ಓಡಾಡಿರ್ತಾರೆ. ದೇವಸ್ಥಾನ ಅಂದ್ರೆ ಭಕ್ತರು ಬಂದಿರ್ತಾರೆ ಅಲ್ವಾ? ಆ ಭಕ್ತರಲ್ಲಿ ಎಷ್ಟೊಂದ್ ಜನ ಶುದ್ಧ ಭಕ್ತರು ಇರ್ಬೋದು ಅಲ್ವಾ? ಇವಾಗ ನಾವು ದೇವಸ್ಥಾನಕ್ಕೆ ಹೋದಾಗ ನಾವು ಪಾದರಕ್ಷಣೆ ಹಾಕೊಂಡು ಹೋಗೋದಿಲ್ಲ ಅಲ್ವಾ? ಬರೇ ಕಾಲಲ್ಲಿ ಅವ್ರು ನಡೆದಾ ಇರ್ತಾರೆ. ಅವರ ಪಾದದಲ್ಲಿರುವಂತಹ ಆ ರಜೋ, ಅದೇಂದ್ರೆ ಧೂಳು, ಅದು ನಮ್ಮ ತಲೆ ಮೇಲೆ ನಾವು ಶಿರಸ್ಸಲ್ಲಿ ನಾವು ಇಟ್ಕೊಂಡ್ರೆ, ಸೊ ನಾವು ಆ ಒಂದು ಭಕ್ತರ ಮತ್ತೆ ಭಗವಂತನ ಕೃಪೆಗೆ ಪಾತ್ರರಾಗ್ತೀವಿ. ನಾವು ಅವಾಗ ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ನಮ್ಗೆ ಆ ತಲೆನ ನಮ್ಗೆ ಅದೇನಿರುತ್ತೆ, ಇದು ನೆತ್ತಿ ಅಂತೀವಲ್ಲ, ಅದನ್ನ ನಾವು ಇಲ್ಲಿ ಭೂಮಿಗೆ ನಾವು ಮುಟ್ಟಿಸಿ ನಾವು ನಮಸ್ಕಾರ ಮಾಡ್ಬೇಕಂತ ಹೇಳ್ಬಿಟ್ಟು ಅದಕ್ಕೆ ಹೇಳೋದು. ಸೊ ಆ ಒಂದು ರಜೋ, ಆ ಒಂದು ಧೂಳು ನಮ್ಮ ತಲೆ ಮೇಲೆ ಅದು ಬೀಳ್ಬೇಕು. ಸೊ ಅದಕ್ಕೋಸ್ಕರ ಚೈತನ್ಯ ಚರಿತಾಮೃತದಲ್ಲೂ ಹೇಳ್ತಾರೆ ಅಲ್ವಾ, ಭಕ್ತ ಪಾದ ಧೂಳಿಯಾರ ಭಕ್ತ ಪಾದ ಜಲ್, ಭಕ್ತ ಭುಕ್ತ ಅವಶೇಷ ತೀನ ಮಹಾಬಲ್. 3ಕ್ಕೆ ತುಂಬಾ ಬಲ ಅಂತ ಹೇಳ್ತಾರೆ. ಯಾವ್ದಕ್ಕೆ ತುಂಬಾ ಬಲ ಅಂತ ಹೇಳೋದು? ಚೈತನ್ಯ ಚರಿತಾಮೃತದಲ್ಲಿ ಭಕ್ತ ಪಾದ ಧೂಳಿ, ಭಕ್ತ ಪಾದ ಧೂಳಿ, ಆ ಭಕ್ತರ ಪಾದದ ಧೂಳಿಗೆ ಅಷ್ಟು ಮಹತ್ವ ಇದೆ. ಅದಕ್ಕೆ ನಾವು ನೋಡಿದೀವಲ್ವಾ, ಇವಾಗ ಎಷ್ಟೊಂದ್ಸರಿ ನಾವು ಇಸ್ಕಾನ್ ದೇವಸ್ಥಾನಗಳಿಗೆ ಹೋದಾಗ ತುಂಬಾ ಅಂದ್ರೆ ಪ್ರಭುಪಾದರ ಅವರು ಶಿಷ್ಯರು ಆಗ್ಲಿ ಅಥವಾ ಗುರು ಮಹಾರಾಜರೆಲ್ಲ ಹೋದಾಗ ಅವ್ರು ನಡ್ಕೊಂಡು ಹೋಗಿರೋ ದಾರಿಯಲ್ಲಿ ನಾವು ತಮ್ಮ ತಲೆನ ಇಡ್ತೀವಿ ಅಲ್ವಾ? ಯಾಕೆಂತಂದ್ರೆ ಅವ್ರು ನಡ್ಕೊಂಡು ಹೋಗಿದಾರಲ್ಲ, ಈಗ ಧೂಳು ಇವಾಗ ನಮ್ಮ ತಲೆ ಮೇಲೆ ಬಿದ್ರೆ, ಸೊ ಇವಾಗ ನಾವು ಖಂಡಿತ ನಮ್ಮ ಆ ಒಂದು ಅಜ್ಞಾನ ಎಲ್ಲ ತೊಲಗಿ ನಾವ್ ಈ ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ಅವರ ಕೃಪೆ ಸಿಗುತ್ತೆ ಅಂತ ಹೇಳ್ಬಿಟ್ಟು, ಅದು ಫಸ್ಟ್ ಒಂದು ಬಲ. ಅಂದ್ರೆ ನಮ್ಗೆ ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ನಮ್ಗೆ ಬಲವನ್ನ ಕೊಡೋದು ಯಾವ್ದು ಅಂದ್ರೆ ಭಕ್ತ ಪಾದ ಧೂಳ್, ಮತ್ತೆ ಭಕ್ತ ಪಾದ ಜಲ್ ಅಲ್ವಾ? ಭಕ್ತರ ಪಾದವನ್ನ ತೊಳೆದಿರುವಂತಹ ಆ ಒಂದು ಜಲವನ್ನ ನಾವು ತೀರ್ಥವಾಗಿ ನಾವು ಸ್ವೀಕರಿಸ್ತೀವಲ್ಲ, ಅದು ನಮ್ಗೆ ಆ ಒಂದು ಬಲವನ್ನ ಕೊಡುತ್ತೆ ಈ ಭಕ್ತಿಯಲ್ಲಿ ಮುಂದುವರಿಯೋದಕ್ಕೆ. ಮತ್ತೆ ಭಕ್ತ ಭುಕ್ತ ಅವಶೇಷ, ಹಂಗಂದ್ರೆ ಏನು? ಭಕ್ತ ಭುಕ್ತ ಅವಶೇಷ ಏನಂಗಂದ್ರೆ ಅವಶೇಷ ಅಂದ್ರೆ ಅವರು ಊಟ ಮಾಡಿ ಊಟ ಮಾಡಿ ಬಿಟ್ಟಿರೋದು. ಅದರ್ವೈಸ್ ನಾವ್ ಎಂಜಲನ್ನ ತಿನ್ಕೂಡ್ದು ಅಲ್ವಾ? ನಮ್ಗೆ ಏನ್ ಹೇಳಿದಾರೆ, ಅದು ತಾಮಸ ಆಹಾರ ಅಲ್ವಾ? ತಿಂದ್ರೆ ಏನಾಗುತ್ತೆ, ಎಂಜಲನ್ನ ತಿಂದ್ರೆ ಬೇರೆಯವರ ಎಂಜಲನ್ನ, ಸಾಮಾನ್ಯ ಜನರ ಎಂಜಲನ್ನ ತಿಂದ್ರೆ ನಮ್ಗೆ ಅವರ ಪಾಪ ನಮ್ಗೆ ಸೇರುತ್ತೆ ಅಂತ ಹೇಳ್ತಾರೆ ಅಲ್ವಾ? ಆದ್ರೆ ಇಲ್ಲಿ ಭಕ್ತರಾಗಿರೋರು, ಯಾರು ಕೃಷ್ಣನ ಭಕ್ತ, ಯಾರು ವೈಷ್ಣವ ಆಗಿರ್ತಾರೋ, ಭಕ್ತ ಭುಕ್ತ ಜಲ್, ಅವರು ತಿಂದು ಬಿಟ್ಟಿರುವಂತಹ ಅಗಳು ಏನಿದೆ ಅದನ್ನ ನಾವು ಸ್ವೀಕರಿಸದಿದ್ರು ತೀನ ಮಹಾಬಲ್ ಅಂತ ಹೇಳ್ತಾ ಇದಾರೆ. ಇದು ನಮ್ಗೆ ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ತುಂಬಾ ಅದು ಶಕ್ತಿಯನ್ನ ಕೊಡುತ್ತೆ ಅಂತ. ಅದಕ್ಕೇನೆ ಇವಾಗ ಎಷ್ಟೊಂದ್ ಜನ ಇವಾಗ ಗುರುಗಳೆಲ್ಲ ನಮ್ಮ ಮನೆಗ್ ಬಂದಾಗ ಇವಾಗ ಅವರು ಅವ್ರ ತಟ್ಟೆಯಲ್ಲಿ ನಾವು ಕೊಟ್ಟಿರ್ತೀವಲ್ವಾ, ಸೊ ಅವ್ರು ಬಿಟ್ಟಿರುವಂತಹ ಒಂದು ಅಗಳನ್ನ ನಾವು ತುಂಬಾ ಭಕ್ತಿಯಿಂದ ನಾವು ಸ್ವೀಕರಿಸ್ಬೇಕು. ಸುಮ್ನೆ ಅಂದ್ರೆ ಇದು ತಿಂದ್ಬಿಟ್ರೆ ಬರುತ್ತೆ ಅಂತಲ್ಲ, ಆ ಒಂದು ಕಾನ್ಶಿಯಸ್ನೆಸ್ ಇಂಪಾರ್ಟೆಂಟ್ ಅಲ್ವಾ? ಅದನ್ನ ಮಹಾಪ್ರಸಾದ ತರ ನಾವು ಒಂದು ಕಾಳನ್ನ ನಾವು ಬಾಯಲ್ಲಿ ಹಾಕೋಬೇಕು, ಆಗ ನಾವು ಭಕ್ತಿಯಲ್ಲಿ ಮುಂದುವರಿತೀವಿ ನಾವು. ಸೊ ಏನೇನ್ ಇವಾಗ 3 ಗೊತ್ತಾಯ್ತು ನಮ್ಗೆ. ಭಕ್ತ ಪಾದ ಧೂಳ್ ಅಲ್ವಾ? ಭಕ್ತ ಪಾದ ಧೂಳಿ ಅಂತ ಕರೀತಾರೆ. ಭಕ್ತ ಪಾದ ಧೂಳಿ ಆರ ಭಕ್ತ ಪಾದ ಜಲ್ ಅಂದ್ರೆ ಕಾಲನ ತೊಳೆದಿರುವಂತಹ ನೀರು, ಮತ್ತೆ ಭಕ್ತ ಭುಕ್ತ ಅವಶೇಷ ತೀನ ಮಹಾಬಲ್ ಅಂತ ಹೇಳ್ತಾರೆ. ಮಹಾಬಲವನ್ನ ನಮ್ಗೆ ಕೊಡುತ್ತೆ ಅಂತ. ಸೊ ಅದನ್ನೇ ಇಲ್ಲಿ ನಮ್ಗೀಗ ಬ್ರಹ್ಮದೇವ ಏನ್ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋಣಂತೆ. ಅನುವಾದದಲ್ಲಿ ಅನುವಾದ ಮತ್ತೆ ಭಾವಾರ್ಥ ಶಿಲ ಪ್ರಭುಪಾದರಿಂದ ಶಿಲ ಪ್ರಭುಪಾದರಿಗೆ ದಯವಾಗ್ಲಿ. ಓದಿ ಮಾತಾಜಿ, ಯಾರು ಓದ್ತಿದ್ರಲ್ಲ, ಬರೇ ವರ್ಡ್ ಟು ವರ್ಡ್ ಮೀನಿಂಗ್ ಓದಿರೋರೆ ಅನುವಾದ ಮಾತ್ರ ಓದಿ. ಮಾತಾಜಿ ಹರೇ ಕೃಷ್ಣ. ಹರೇ ಈ ಕೃಷ್ಣ. ಗೋಕುಲ
ಕಾನನದ ಯಾವುದೇ ಭಾಗದಲ್ಲಿ ಎಂತಹ ಜನ್ಮವನ್ನೇ ತಾಳಿ ಅಲ್ಲಿಯ ಯಾವ ನಿವಾಸಿಗಳಾದರೂ ಸರಿ, ಅವರ ಪಾದ ಕಮಲಗಳ ಧೂಳಿನಿಂದ ನನ್ನ ತಲೆಗೆ ಸ್ನಾನವಾಗುವಂತಾದರೆ ಅದೇ ನನ್ನ ಭಾಗ್ಯ, ನನ್ನ ಪಾಲಿನ ಬಹುದೊಡ್ಡ ಭಾಗ್ಯವೆಂದುಕೊಳ್ಳುತ್ತೇನೆ. ಅವರ ಇಡೀ ಜೀವನ ಮತ್ತು ಆತ್ಮ ದೇವೋತ್ತಮ ಪರಮಪುರುಷನಾದ ಮುಕುಂದನಾಗಿದ್ದಾನೆ. ಆತ ಪಾದ ಕಮಲಗಳ ರಜವನ್ನು ವೇದ ಮಂತ್ರಗಳಲ್ಲಿ ಎಂದಿಗೂ ಹುಡುಕಲಾಗುತ್ತಿದೆ. ಹರೇ ಹರೇ ಕೃಷ್ಣ ಕೃಷ್ಣ ಮಾತೆ. ಧನ್ಯವಾದಗಳು ಅಲ್ವಾ. ನೋಡಿ ಇವಾಗ ಧನ್ಯವಾದಗಳು. ನೋಡಿ ಬ್ರಹ್ಮನ ಇಚ್ಛೆ ನಾವ್ ಇವಾಗ ನೋಡ್ತಾ ಇದೀವಲ್ಲ, ಬ್ರಹ್ಮನ ಪ್ರೇಯರ್ಸ್ ಅಲ್ಲಿ ಏನೆಲ್ಲ ಬಂದು ಹೋಯ್ತು ನಮ್ಗೆ ಇವಾಗ ಎಲ್ಲ ಜ್ಞಾಪಕ ಇಲ್ಲ ಅಲ್ವಾ. ಇವಾಗ ಹತ್ತತ್ರ ನಾವ್ ಇವಾಗ 34 ಶ್ಲೋಕಗಳನ್ನ ತಿಳ್ಕೊಂಡಿದೀವಿ. ಎಲ್ಲ ಬ್ರಹ್ಮ ಏನೆಲ್ಲ ಹೇಳಿದ್ರು ಎಲ್ಲ ಜ್ಞಾಪಕ ಇಲ್ಲ, ಬಟ್ ನಮ್ಗೆ ಜಸ್ಟ್ ಗೊತ್ತಾಗತ್ತೆ ಅಲ್ವಾ. ಬ್ರಹ್ಮ ಏನೆಲ್ಲ ಮಾಡಿದ್ದಾರೆ ಈ ಒಂದು 34 ಶ್ಲೋಕದಲ್ಲಿ ಅವ್ರು ಏನೆಲ್ಲ ಮಾಡಿದ್ದಾರೆ, ಬ್ರಹ್ಮ ಯಾವ್ದೆಲ್ಲ ಕುರಿತಾಗಿ ಅವ್ರು ಪ್ರಾರ್ಥನೆ ಮಾಡಿದ್ದಾರೆ. ಹರೇ ಕೃಷ್ಣ. ವೃಂದಾವನ, ಕೃಷ್ಣನ್ ಬಗ್ಗೆ ವೃಂದಾವನ. ಹಾ, ಆಮೇಲೆ ಭಗವಂತನನ್ನು ಹಾಡಿ ಹೊಗಳಿದ್ದಾರೆ. ಮತ್ತೆ ಅವ್ರು ಹೇಳಿದ್ದಾರೆ, ನನಗೆ ಈಗ ನಾನು ಬ್ರಹ್ಮನ ಪೋಸ್ಟ್ ಅಲ್ಲಿ ಇದ್ದೇನೆ, ನೆಕ್ಸ್ಟ್ ಜನ್ಮ ಗೊತ್ತಿಲ್ಲ, ನೆಕ್ಸ್ಟ್ ಜನ್ಮ ಪಶು ಆದ್ರೂ ನನಗೂ ನಿನ್ನ ಪಾದ ಸೇವೆ, ಚರಣ ಕಮಲದಲ್ಲಿ ಪಾದ ಸೇವೆಯನ್ನು ಕೊಡು ಅಂತ ಬೇಡ್ಕೊಳ್ತಾರೆ ಅವ್ರು ಮಾತಾಜಿ. ಓಕೆ. ಮತ್ತೆ ಅವ್ರ ಪಾದ ಕಮಲಗಳ ಧೂಳಿಯಿಂದ ನನ್ನ ತಲೆಗೆ ಸ್ನಾನವಾಗುತ್ತೆ ಅಂತ ಹೇಳಿದರು. ಹಾ ಅಲ್ವಾ. ಹಾ ಹೇಳಿ ಮಾತಾಜಿ, ಇನ್ನೊಬ್ರು ಯಾರು ಹೇಳಿ. ಒಂದೊಂದೂನು ಮರ ಆಗ್ಲಿ, ಪಕ್ಷಿ ಆಗ್ಲಿ, ಇದು ಪ್ರಾಣಿ ಆಗ್ಲಿ ಎಲ್ಲಾನು ಭಗವಂತನ ಕೃಪೆ ಅಲ್ಲಿರುತ್ತೆ ಅಂತ ಹೇಳಿದಾರೆ ಮಾತಾಜಿ. ಓಕೆ. ಅಂದ್ರೆ ಎಲ್ಲ ವೃಂದಾವನದ ನಿವಾಸಿಗಳೆಲ್ಲರೂ ಸಹ ಭಗವಂತನ ಕೃಪೆಗೆ ಪಾತ್ರರಾಗಿದ್ದಾರೆ. ಸೊ ಅಲ್ಲಿರೋದು ಯಾವುದೇ ಭಾಗದಲ್ಲಿ, ಗೋಕುಲದ ಕಾಲದಲ್ಲಿ ಯಾವುದೇ ಭಾಗದಲ್ಲಿ ಎಲ್ಲೇ ಜನ್ಮವನ್ನ ತಾಳಿದ್ರು ಸಹ ಯಾವ ನಿವಾಸಿ ಆದ್ರೂ ಸರಿ ಅಲ್ವಾ, ಅವರ ಪಾದ ಕಮಲದ ಧೂಳು ನನ್ನ ತಲೆಗೆ ಸ್ನಾನ ಆಗೋಂಗಿದ್ರೆ ನಂದು ಅದೇ ಭಾಗ್ಯ ಅಂತ ಯಾರು ಕೇಳ್ಕೊಂತಿರೋದು ಇಲ್ಲಿ? ಬ್ರಹ್ಮ ಯಾರು? ಬ್ರಹ್ಮ ಯಾರು? ನಮ್ಮ ಸೃಷ್ಟಿಕರ್ತ, ಮೊದಲ ಜೀವಿ ಅಲ್ವಾ ಅವರು. ಅದು ನೇರವಾಗಿ ಭಗವಂತನ ಆ ಒಂದು ಹೊಕ್ಕಳಿನಿಂದ ಬಂದಿರುವಂತಹ ಒಂದು ಕಮಲದಲ್ಲಿ ಜನಿಸಿರೋಂತವ್ರು ಅಲ್ವಾ. ಅವ್ರು ಕೇಳ್ಕೊತಾ ಇದ್ದಾರೆ ನೋಡಿ, ಅವರೇ ಭಾಗ್ಯಶಾಲಿಗಳು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಮ್ಗೆ ಎಷ್ಟು ಅಹಂಕಾರ ಮಮಕಾರ ಇದೆ ಅಂದ್ರೆ, ನಾವು ಅವರ ಪಾದದ ಕಮಲದ್ದು ನಾವ್ಯಾಕೆ, ಅವರದ್ದು ಪಾದದ್ದು ಧೂಳನ್ನ ನಾವ್ಯಾಕೆ ತಲೆ ಮೇಲೆ ಇಟ್ಕೋಬೇಕು, ನಮ್ಗೇನಂತದ್ದು ಅಂತ ನಾವ್ ಯೋಚನೆ ಮಾಡ್ತೀವಿ ಅಲ್ಲ. ನೋಡಿ ಇಲ್ಲಿ ಯಾರು ಅದನ್ನ ಹೇಳ್ತಾ ಇದ್ದಾರೆ, ಬ್ರಹ್ಮದೇವ ಹೇಳ್ತಾ ಇದ್ದಾರೆ ಅಲ್ವಾ. ಸೊ ಮತ್ತೆ ಅವ್ರು ಇನ್ನ ಏನ್ ಹೇಳ್ತಾ ಇದಾರೆ, ಅವರ ಇಡೀ ಜೀವನ ಮತ್ತು ಆತ್ಮ ದೇವೋತ್ತಮ ಪರಮಪುರುಷನಾದ ಮುಕುಂದನಾಗಿದ್ದಾನೆ. ಯಾಕೆ ಅಂತಂದ್ರೆ ಅವ್ರಿಗೆ ಬೇರೆ ಇನ್ನೇನೂ ಇಲ್ಲ. ಅವ್ರ ಜೀವನ ಅಂದ್ರೇನೆ ಅವ್ರಿಗೆ ಕೃಷ್ಣ ಅಲ್ವಾ. ಅವರ ಉಸಿರು ಅಂದ್ರೇನೆ ಕೃಷ್ಣ, ಅವರ ಆತ್ಮ ಅಂದ್ರೇನೆ ಕೃಷ್ಣ ಅಲ್ವಾ. ಸೊ ಇವಾಗ ಅದ್ರ ಬಗ್ಗೆ ಪಾದಕಮಲಗಳ ರಜ, ಭಗವಂತನ ಪಾದಕಮಲ ರಜದ ಬಗ್ಗೆ ಈಗ ವೇದ ಮಂತ್ರದಲ್ಲಿ ಇನ್ನೂನು ಅದ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ. ಇನ್ನ ಜ್ಞಾನಿಗಳು ಹುಡುಕ್ತಾ ಇದ್ದಾರೆ, ಯಾಕಿದು ರಜದ ಮಹತ್ವ ಏನದು ಅಂತ ಹೇಳ್ಬಿಟ್ಟು ಇನ್ನ ಹುಡ್ಕಾಡ್ತಾ ಇದ್ದಾರೆ ಅಲ್ವಾ. ಸೊ ನಾನು ಏನ್ ಪ್ರಶ್ನೆ ಕೇಳಿದ್ದು, ನನ್ ಪ್ರಶ್ನೆನೇ ಮರ್ತೋಯ್ತು. ಹರೇ ಕೃಷ್ಣ. ಎಲ್ಲಿಂದ ಕೇಳ್ಕೊಂಡ ನಮಗಾಗಿ ತೋರಿಸಿ ಅಂತ ಅದನ್ನ ಕೇಳ್ತಾ ಇದ್ರಿ ಮಾತಾಜಿ. ಏನ್ ಕೇಳಿದ ಪ್ರಶ್ನೆ? ನಾನ್ ಪ್ರಶ್ನೆ ಕೇಳಿದೆ ಮರ್ತೋಯ್ತು. ಅದಕ್ಕೆ ಬ್ರಹ್ಮ ಯಾವ್ದ್ರ ಬಗ್ಗೆ ಹೇಳಿದ ಅಂದ್ರೆ, ಈ ಬ್ರಹ್ಮ ಇದೆಯಲ್ಲ, ಸ್ತುತಿ ಇದೆಯಲ್ಲ, ಯಾವ್ದ್ರ ಬಗ್ಗೆ ಹೇಳಿದ, ಯಾವ ವಿಷಯ ತಗೊಂಡು ಹೇಳಿದ? ಕರೆಕ್ಟ್. ಅದನ್ನ ಬಗ್ಗೆ ಕೇಳ್ತಿದ್ನಲ್ಲ. ಸೊ ಇವಾಗ ನಾವು ನೋಡಿದ್ರೆ ಬ್ರಹ್ಮನ ಈ ಒಂದು 34 ಶ್ಲೋಕಗಳನ್ನ ನಾವು ನೋಡಿದ್ರೆ, ಇಲ್ಲಿ ತನಕ ಬ್ರಹ್ಮ ಏನ್ ಮಾಡಿದ್ದಾರೆ. ಸೊ ಬ್ರಹ್ಮ ಈಗ ಭಗವಂತನನ್ನ ಅವರು ಕೊಂಡಾಡಿದ್ದಾರೆ ಅಲ್ವಾ. ಆ ಭಗವಂತನ ಗುಣಗಾನ ಮಾಡಿದ್ದಾರೆ, ಅವರ ಶಕ್ತಿಗಳನ್ನೆಲ್ಲ ಅವರು ಹೊಗಳಿದ್ದಾರೆ, ಅವರ ಅಂತರಂಗ ಶಕ್ತಿ, ಬಹಿರಂಗ ಶಕ್ತಿ ಅದನ್ನೆಲ್ಲ ಕೊಂಡಾಡಿದ್ದಾರೆ. ಅದಾದ್ಮೇಲೆ ಏನ್ ಮಾಡಿದ್ದಾರೆ, ಅವರು ತಮ್ಮ ತಪ್ಪನ್ನ ಕ್ಷಮಿಸು ಅಂತ ಕೇಳ್ಕೊಂಡ್ರು ಫಸ್ಟ್ ಅಲ್ವಾ. ನಾನು ಎಂತೆಲ್ಲ ತಪ್ಪು ಮಾಡ್ದೆ, ನನ್ನನ್ನ ಒಂದ್ ತಾಯಿ ಮಗುವನ್ನ ಹೇಗೆ ಕ್ಷಮಿಸುತ್ತೋ ಆ ತರ ನೀನ್ ನನ್ನನ್ನ ಕ್ಷಮಿಸು ಅಂತ ಹೇಳ್ಬಿಟ್ಟು ಕ್ಷಮೆಯನ್ನ ಕೇಳ್ಕೊತಾರೆ ಅವರು ಅಲ್ವಾ. ಮತ್ತೆ ಇವಾಗ ಏನ್ ಕೇಳ್ಕೊತಾ ಇದಾರೆ ಅವ್ರು ಇವಾಗ ಅವರ ಆಸೆಗಳು, ಇವಾಗ ನಮ್ಗೆ ಏನಾದ್ರು ಒಂದು ಆಸೆ ಇದ್ರೆ ನಾವು ಭಗವಂತನಲ್ಲಿ ಕೇಳ್ಕೋಬಾರ್ದು ಅಂತ ನಮ್ಗೆ ಇವಾಗ ತಿಳ್ಕೊಂಡಿದೀವಿ ಅಲ್ವಾ. ಆದ್ರೆ ನಮ್ಗೆ ಇವಾಗ ನಮ್ಮ ಜೀವನದಲ್ಲಿ ತುಂಬಾನೇ ಅದು ಕಷ್ಟ ಬರ್ತಾ ಇದೆ, ನನಗೆ ಭಕ್ತಿಯಲ್ಲಿ ಅದನ್ನ ಮುಂದುವರಿಲಿಕ್ಕೆ ಆಗ್ತಾ ಇಲ್ಲ ನನಗೆ ಆ ಕಷ್ಟದಿಂದ ಅಂತಿದ್ದಾಗ, ನಾವು ಬೇರೆ ಯಾರ ಹತ್ರ ನಾವು ಮೊರೆ ಹೋಗಂಗಿಲ್ಲ ಅಲ್ವಾ. ಇವಾಗ ದೇವತೆಗಳ ಹತ್ರನೂ ಹೋಗ್ಬಾರ್ದು ಅಲ್ವಾ. ನಮ್ಗೆ ಇವಾಗ ಗೊತ್ತಾಗಿದೆ, ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ, ನಮ್ಗೆ ಏನೇ ಇದ್ರು, ಮತ್ತೆ ಭಾಗವತದಲ್ಲೂ ಹೇಳಿದ್ದಾರೆ ಅಲ್ವಾ. ಅಕಾಮ ಸರ್ವಕಾಮೋವ ಮೋಕ್ಷ ಕಾಮ ಉದಾರದಿಹಿ ತೀವ್ರೇಣ ಭಕ್ತಿ ಯೋಗೇನ ಯಜೇತ ಪುರುಷಂ ಪರಂ ಅಲ್ವಾ. ಅಕಾಮ ಅಂದ್ರೆ ನಮ್ಗೆ ಏನು ಕಾಮನೆಗಳಿಲ್ವಾ, ಮತ್ತೆ ಸರ್ವಕಾಮ ಎಲ್ಲ ಆಸೆಗಳಿದ್ಯಾ, ಮತ್ತೆ ಮೋಕ್ಷ ಕಾಮ ಮೋಕ್ಷ ಬೇಕು ಅನ್ನೋ ಒಂದು ಆಸೆ ಇದ್ಯಾ, ಏನೇ ಇದ್ರೂನು ಸಹ ನೀವು ತೀವ್ರೇಣ ಭಕ್ತಿ ಯೋಗೇನ ಯಜೇತ ಪುರುಷಂ ಪರಂ, ನೀವು ತೀವ್ರವಾದ ಭಕ್ತಿಯನ್ನ ಮಾಡಿ, ನೀವು ಪುರುಷ ಯಾರು, ಒಬ್ನೇ ಪುರುಷ ದೇವೋತ್ತಮ ಪರಮ ಪುರುಷನನ್ನ ನೀವು ಪೂಜಿಸಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಅಲ್ವಾ. ಸೊ ಅದಕ್ಕೋಸ್ಕರ ಇವಾಗ ಇಲ್ಲಿ ಏನ್ ಮಾಡ್ತಾ ಇದಾರೆ, ಇಲ್ಲಿ ಬ್ರಹ್ಮ ತನ್ನ ಇಚ್ಛೆಯನ್ನ ಅವ್ರು ಕೇಳ್ಕೊತಾ ಇದ್ದಾರೆ ಅಲ್ವಾ. ಇದೇ ತರ ಪ್ರೇಯರ್ಸ್ ನ ಯಾರು ನಾವು
ಭಗವದ್ಗೀತೆಯಲ್ಲಿ ನಾವು ನೋಡಿದ್ವಿ, ಅರ್ಜುನನು ಸಹ ಹಾಗೆ ಮಾಡಿದ್ರು ಅಲ್ವಾ. ಫಸ್ಟ್ ಏನ್ ಮಾಡಿದ್ರು ಅವರು, ಭಗವಂತನನ್ನ ಕೊಂಡಾಡಿದ್ರು ಅವರು ಅಲ್ವಾ. ಸೊ ನೀನೇನೆ ಎಲ್ಲ ಅಂತ ಹೇಳ್ಬಿಟ್ಟು, ಮತ್ತೆ ಎಲ್ಲಾರು ಹೊಗಳ್ತಾರೆ ನಿನ್ನನ್ನ, ನನ್ ಯಾಕೆ ನಿನ್ನ ಹಿಂಗ್ ಹೊಗಳ್ತಾರೆ ಎಲ್ಲಾರು ಅಂತ ಹೇಳ್ಬಿಟ್ಟು ನಾನು ಅನ್ಕೋತಾ ಇದ್ರೆ, ಆದ್ರೆ ನನ್ಗೆ ಇವಾಗ ನಿನ್ನ ಈ ಒಂದು ವಿಶ್ವರೂಪವನ್ನು ನೋಡಿದ್ರೆ ನನ್ಗೆ ಅನ್ನಿಸ್ತಾ ಇದೆ, ಅವರೆಲ್ಲ ನಿನ್ನನ್ನ ಸ್ತುತಿ ಮಾಡೋದು ಸರಿ ಅಂತ ಅನ್ನಿಸ್ತಿದೆ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾರೆ. ಸೊ ಭಗವಂತನನ್ನ ಅವರು ಕೊಂಡಾಡ್ತಾರೆ. ಯಾರು ಅರ್ಜುನ. ಅದಾದ್ಮೇಲೆ ವಂದನೆಗಳನ್ನ ಅರ್ಪಿಸ್ತಾರೆ ಅಲ್ವಾ. ಮುಂದೆಯಿಂದ ಹಿಂದೆಯಿಂದ ಎಲ್ಲಾ ಕಡೆಯಿಂದನೂ ಅವರು, ಎಲ್ಲಾ ಕಡೆನೂ ಭಗವಂತನೇ ಕಾಣಿಸ್ತಾ ಇದ್ದಾನೆ, ಭಗವಂತನ ವಿವಿಧ ಅಂಗಗಳು ಕಾಣಿಸ್ತಾ ಇದೆ. ಅದಕ್ಕೆ ಅವರು ಪದೇ ಪದೇ ಭಾರಿ 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 ಅನಂತ ನಮಸ್ಕಾರಗಳನ್ನ ಅವರು ಮಾಡ್ತಾ ಇದ್ದಾರೆ. ಮತ್ತೆ ಮೂರನೇದಾಗಿ ಅರ್ಜುನ ಏನ್ ಮಾಡ್ತಾರೆ, ಕ್ಷಮಿಸು ಅಂತ ಕೇಳ್ಕೊತಾರೆ. ಅಯ್ಯೋ ನನಗೆ ಗೊತ್ತಿಲ್ದಲೆ ನಾನು ನಿನ್ನನ್ನ ಓ ಗೆಳೆಯ, ಓ ಯಾದವ ಅಂತ ಹೇಳ್ಬಿಟ್ಟು ನಾನು ಏಕವಚನದಲ್ಲಿ ನಾನು ಸಂಬೋಧಿಸಿದೀನಿ ನಾನು. ಮತ್ತೆ ನಿನ್ನ ಜೊತೆ ನಾನು ಒಂದೇ ತಟ್ಟೆಯಲ್ಲಿ ಊಟ ಮಾಡಿದೀನಿ, ಒಂದೇ ಹಾಸಿಗೆಯಲ್ಲಿ ಮಲ್ಕೊಂಡಿದೀನಿ, ನಾನು ಎಲ್ಲರ ಮುಂದೆ ನಿನ್ನನ್ನ ನಾನು ಕಿಚಾಯಿಸಿದೀನಿ ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡ್ತಾರೆ. ಈಗ ಅವ್ರಿಗೆ ಅರಿವಾಗಿದೆ, ಅಯ್ಯೋ ಅವರು ಸಾಮಾನ್ಯ ಸ್ನೇಹಿತ ಅಲ್ಲ, ಅವರು ದೇವೋತ್ತಮ ಪರಮಪುರುಷ ಅಂತ ಗೊತ್ತಾಗಿದ್ದಕ್ಕೆ ಅವರು ನನ್ನನ್ನ ಕ್ಷಮಿಸು ನೀನು ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇದಾರೆ ಅಲ್ವಾ. ಕ್ಷಮೆ ಯಾಚನೆ ಮಾಡ್ತಿದ್ದಾರೆ. ಮತ್ತೆ ಕೊನೆಗೆ ಅವ್ರು ಏನ್ ಮಾಡ್ತಾರೆ ಅರ್ಜುನ, ಅವರು ಮತ್ತೆ ಅವರ ಒಂದು ಇಚ್ಛೆಯನ್ನ, ಅವರ ಆಸೆಯನ್ನ ಭಗವಂತನಲ್ಲಿ ಬೇಡ್ಕೋತಾರೆ. ಕೃಷ್ಣ, ನನಗೆ ನಿನ್ನ ಆ ಒಂದು ಚತುರ್ಭುಜ ರೂಪ ನೋಡ್ಬೇಕು ಅಂತ ನನಗೆ ಆಸೆ ಇದೆ, ನಿನ್ನ ಚತುರ್ಭುಜ ರೂಪವನ್ನು ತೋರಿಸು. ಅದಾದ್ಮೇಲೆ ನನಗೆ ನೀನು ಮೊದ್ಲು ಹೇಗಿದ್ದೆ ನೀನು, ಆ ಒಂದು ಮಾನವ ಸದೃಶ ರೂಪಕ್ಕೆ ನೀನು ಬಾ ಅಂತ ಹೇಳ್ಬಿಟ್ಟು ಕೇಳ್ಕೊತಾರೆ ಅಲ್ವಾ. ಈ 4 ಪ್ರೇಯರ್ಸ್ ಅಲ್ಲಿ ಈ 4 ಮಾಡ್ಬೇಕು ಅಂತ ಹೇಳ್ತಾರೆ. ಅದನ್ನೇ ನಾವೀಗ ಈ ಬ್ರಹ್ಮನ ಸ್ತುತಿಲು ನಾವು ನೋಡ್ತಾ ಇದೀವಿ, ಈ 4 ನಾವು ನೋಡ್ತಾ ಇದೀವಿ ಅಲ್ವಾ. ಇವಾಗ ಬ್ರಹ್ಮನು ಹಾಗೆ ಮಾಡಿದ್ರು, ಭಗವಂತನನ್ನ ಕ್ಷಮೆ ಕೇಳಿದ್ರು, ಸ್ತುತಿಸಿದ್ರು, ನಮಸ್ಕಾರ ಮಾಡಿದ್ರು. ಮತ್ತೆ ಈಗ ಅವರು ಅವರ ಕೋರಿಕೆಗಳನ್ನ ಕೇಳ್ಕೊತಾ ಇದ್ದಾರೆ ಅಲ್ವಾ. ನನಗೇನ್ ಆಸೆ ಅಂತಂದ್ರೆ, ನಾನು ಎಲ್ಲೇ ಜನ್ಮವನ್ನ ಪಡೀಲಿ, ನಾನು ನನಗೆ ಏನ್ ಒಂದೇ ಒಂದು ಆಸೆ ಅಂತಂದ್ರೆ, ಈ ಒಂದು ಗೋಕುಲದ ನಿವಾಸಿಗಳ ಆ ಒಂದು ರಜಾ ಅದೇನಿದೆ, ಆ ಒಂದು ಧೂಳು ಅದು ನನ್ನ ತಲೆ ಮೇಲೆ ಅದು ಅಭಿಷೇಕ ಆಗ್ಲಿ ಅಂತ ಹೇಳ್ಬಿಟ್ಟು ಅವರು ಸ್ನಾನ ಮಾಡೋ ತರ ಆಗ್ಲಿ, ಇದೊಂದೇ ನನ್ಗೆ ಭಾಗ್ಯ ಅನ್ಸುತ್ತೆ, ನನಗೆ ಬೇರೆ ಏನು ಬೇಡ ಅಂತ ಕೇಳ್ಕೊತಾ ಇದ್ದಾರೆ ಅಲ್ವಾ. ನೋಡಿ, ಅಂದ್ರೆ ಒಬ್ಬೊಬ್ಬ ಭಕ್ತರಿಗೆ ಒಂದೊಂದು ಆಸೆ ಇದೆ, ಅದನ್ನ ಭಗವಂತನ ಹತ್ರ ಕೇಳ್ಕೋಬೇಕು. ಈಗ ಬ್ರಹ್ಮನು ಸಹ ಅದನ್ನ ಅವ್ರು ಕೇಳ್ಕೊತಾ ಇದ್ದಾರೆ. ಸೊ ಅವರ ಯಾಕೆ ಅಂತ ಹೇಳ್ಬಿಟ್ಟು ಇಲ್ಲಿ ನಾವು ನೋಡಿದ್ವಿ. ಯಾಕೆಂತಂದ್ರೆ ಈ ಗೋಕುಲವಾಸಿಗಳಿಗೆ ಬೇರೆ ಜೀವನ ಅನ್ನೋದೇ ಏನು ಇಲ್ಲ. ಜೀವನ ಅಂದ್ರೆ ಅವರ ಪ್ರತಿಯೊಂದನು ಸಹ, ಅವರ ಉಸಿರು, ಅವರ ಒಂದು ಪ್ರಾಣ, ಅವರ ಒಂದು ಏನು ಜೀವನ, ಅದು ದೇವೋತ್ತಮ ಪರಮ ಪುರುಷ ಆಗಿದ್ದಾನೆ ಅಂತ ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಭಾವಾರ್ಥದಲ್ಲಿ ಪ್ರಭುಪಾದ್ರೆ ಏನ್ ಹೇಳ್ತಾರೆ ನೋಡೋಣಂತೆ. ಓದಿ ಮಾತಾಜಿ. ಬ್ರಹ್ಮನು ವೃಂದಾವನದಲ್ಲಿ ಗರಿಕೆ ಹುಲ್ಲಿನ ಒಂದು ದಳವಾಗಿ ಆದರೂ ಜನ್ಮ ತಾಳಲು ಅಪೇಕ್ಷಿಸುತ್ತಾನೆ ಎಂದು ಈ ಶ್ಲೋಕದಲ್ಲಿ ಸೂಚಿಸಿದೆ. ಏಕೆಂದರೆ ಭಗವದ್ಧಾಮದ ಪುಣ್ಯ ನಿವಾಸಿಗಳಾದ ಅಲ್ಲಿನ ಜನರು ನಡೆದಾಡುವಾಗ ತನ್ನ ತಲೆಯ ಮೇಲೆ ಅವರ ಪಾದ ಕಮಲಗಳ ಧೂಳು ಬಿದ್ದು ಅನುಗ್ರಹಿಸುವಂತಾಗಲೆಂಬುದು ಆತನ ಬಯಕೆ. ವಾಸ್ತವವಾದಿಯಾದ ಬ್ರಹ್ಮನು ಶ್ರೀಕೃಷ್ಣನ ಪಾದ ಕಮಲ ರಜವನ್ನು ನೇರ ಪಡೆಯಲು ಇಚ್ಛಿಸುವುದಿಲ್ಲ. ಬದಲಾಗಿ ಆತ ಭಗವದ್ ಭಕ್ತರ ಅನುಗ್ರಹವನ್ನು ಅಪೇಕ್ಷಿಸುತ್ತಾನೆ. ಬ್ರಹ್ಮನು ಭಗವದ್ಧಾಮದಲ್ಲಿ ಪಾದಚಾರಿಗಳ ಹಾದಿಯಲ್ಲಿ ಒಂದು ಕಲ್ಲಾಗಿ ಹುಟ್ಟಲೂ ಸಹ ಸಿದ್ಧನಾಗಿದ್ದ ಎಂದು ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರು ವಿವರಿಸುತ್ತಾರೆ. ಬ್ರಹ್ಮನು ಇಡೀ ಬ್ರಹ್ಮಾಂಡದ ಸೃಷ್ಟಿಕರ್ತನಾಗಿರುವುದರಿಂದ ನಾವು ವೃಂದಾವನ ನಿವಾಸಿಗಳ ಅದ್ಭುತ ವೈಭವೋಪೇತ ಸ್ಥಾನವನ್ನು ಊಹಿಸಿಕೊಳ್ಳಬಹುದು. ಭಗವದ್ ಭಕ್ತರು ಓದ್ಲಾ ಮಾತಾಜಿ? ಓದಿ ಮಾತು. ಭಕ್ತರು ನಿಷ್ಕಲ್ಮಶ ಭಕ್ತಿ ಹಾಗೂ ಪ್ರೇಮದಿಂದ ಘನವಾದ ಸ್ಥಾನಮಾನವನ್ನು ಪಡೆಯುತ್ತಾರೆ. ಯಾರೇ ಆಗಲಿ ವೈಯಕ್ತಿಕವಾದ ತೋರಿಕೆಯ ಭೌತಿಕ ಅಭಿವೃದ್ಧಿಯ ಮೂಲಕ ಅಂತಹ ಆಧ್ಯಾತ್ಮಿಕ ಸಂಪತ್ತನ್ನು ಪಡೆಯಲಾರರು. ಕೃಷ್ಣ ದೇವೋತ್ತಮ ಪರಮಪುರುಷ ಎಂಬ ಗ್ರಂಥದಲ್ಲಿ ಶ್ರೀಲ ಪ್ರಭುಪಾದರು ಬ್ರಹ್ಮನ ಮನಸ್ಸನ್ನು ಹೀಗೆ ವಿವರಿಸುತ್ತಾರೆ. ವೃಂದಾವನ ಕಾನನದಲ್ಲಿ ಜನ್ಮವೆತ್ತುವಷ್ಟು ಭಾಗ್ಯ ನನ್ನದಾಗದಿದ್ದರೆ ವೃಂದಾವನದ ಹತ್ತಿರ ಅದರಾಚೆಯಾದರೂ ಜನ್ಮ ತಾಳುವ ಪುಣ್ಯ ನನ್ನದಾಗಲಿ. ಆಗಲಾದರೂ ವೃಂದಾವನ ನಿವಾಸಿಗಳು ಹೊರಗೆ ನಡೆದಾಡುವಾಗ ಅವರ ಪಾದಧೂಳಿ ನನ್ನ ತಲೆಯ ಮೇಲೆ ಬೀಳುವಂತಾಗಲಿ. ಅಂತಹ ಅವಕಾಶ ಸಹ ನನ್ನ ಪಾಲಿಗೆ ದೊಡ್ಡ ಭಾಗ್ಯವೇ. ಭಕ್ತರ ಪಾದಧೂಳಿ ನನ್ನ ತಲೆ ಮೇಲೆ ಬೀಳುವಂತಹ ಜನ್ಮವನ್ನೆಷ್ಟೇ ನಾನು ಅಪೇಕ್ಷಿಸುತ್ತೇನೆ. ರಿಕ್ವೆಸ್ಟ್ ಧನ್ಯವಾದಗಳು. ಹೇಳಿ ಮಾತಾಜಿ. ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೇನೆ ಬ್ರಹ್ಮ ಅಲ್ವಾ. ಭಗವಂತನಲ್ಲಿ ಕೇಳ್ಕೊತಾ ಇದ್ದಾರೆ ಈಗ ಅಲ್ವಾ. ಈಗ ಹೇಗೆ ಅಲ್ಲಿ ಅರ್ಜುನ ನನಗೆ ನಿನ್ನ ಚತುರ್ಭುಜ ರೂಪವನ್ನ ತೋರಿಸು, ನಿನ್ನ ಆ ಮಾನವ ಸದೃಶವಾದಂತಹ ಸುಂದರ ರೂಪವನ್ನು ತೋರಿಸು ಅಂತ ಹೇಗೆ ಬೇಡ್ಕೊಂಡ್ರು, ಈಗ ಬ್ರಹ್ಮನ ಬೇಡಿಕೆ ಈ ತರ ಇದೆ ನೋಡಿ. ಅವ್ರಿಗೆ ಏನ್ ಭಾಗ್ಯ ಅನ್ನಿಸ್ತಿದೆ, ಬೇರೆ ಏನು ಭಾಗ್ಯ ಇಲ್ಲ ಅವ್ರಿಗೆ. ಆ ಒಂದು ವೃಂದಾವನ ವಾಸಿಗಳ ಆ ಒಂದು ಪಾದಧೂಳಿ ಅವ್ರ ತಲೆ ಮೇಲೆ ಬೀಳೋ ತರ ಆಗ್ಲಿ,
ಅದಕ್ಕೋಸ್ಕರ ಅವ್ರು ಇವಾಗ ಅವ್ರು ಯಾರು ಸಾಮಾನ್ಯರಾದವರಲ್ಲ ಬ್ರಹ್ಮದೇವ ಅಲ್ವಾ. ಅವರು ಇಡೀ ಒಂದು 14 ಲೋಕಗಳ ಅವರು ಒಡೆಯ ಸೃಷ್ಟಿಕರ್ತ, ಎರಡನೇ ಸೃಷ್ಟಿಕರ್ತ ಅವರು ಅಲ್ವಾ. ನೋಡಿ ಅಂತವ್ರೇನೆ ಇಲ್ಲಿ ವೃಂದಾವನ ವಾಸಿಗಳ ಒಂದು ಪಾದ ಧೂಳು ನನ್ನ ತಲೆ ಮೇಲೆ ಬೀಳಿ ಅಂದ್ರೆ ವೃಂದಾವನ ವಾಸಿಗಳ ಅವರ ಸ್ಥಾನಮಾನವನ್ನ ನಾವು ಯೋಚನೆ ಮಾಡ್ಬೋದು ಅಲ್ವಾ. ಯಾಕಂದ್ರೆ ಅವರು ಭಗವಂತನ ಭಗವದ್ ಭಕ್ತರವರು, ನಿಷ್ಕಲ್ಮಶವಾದಂತವ್ರು ಅವರು ಅಲ್ವಾ. ಅವ್ರಿಗೆ ಬೇರೆ ಏನು ಬೇಡ, ಕೃಷ್ಣನ ಸಂತೋಷವೇ ಅವರ ಸಂತೋಷ ಅಲ್ವಾ. ಸೊ ಅದಕ್ಕೋಸ್ಕರ ನೋಡಿ ಅವ್ರಿಗೆ ಅಂತಹ ಸ್ಥಾನ ಸಿಕ್ಕಿದೆ. ಬ್ರಹ್ಮನಿಗೂ ಇಲ್ದಲೇ ಇರುವಂತಹ ಸ್ಥಾನ ಈ ವೃಂದಾವನದ ವಾಸಿಗಳಿಗೆ ಸಿಕ್ಕಿದೆ ಅಲ್ವಾ. ಸೊ ಅದಕ್ಕೆ ಇಲ್ಲಿ ಬ್ರಹ್ಮ ಕೇಳ್ಕೊತಾ ಇದ್ದಾರೆ, ಇವಾಗ ನನಗೆ ಒಂದು ಗರಿಕೆ ಹುಲ್ಲಾದ್ರುನು ನಾನು ಜನ್ಮ ತಾಳ್ಲಿ, ನಾನು ಗರಿಕೆ ಹುಲ್ಲಾಗಿ ಹುಟ್ಲಿಕ್ಕೆ ನಾನು ಈ ವೃಂದಾವನದಲ್ಲಿ ನಾನು ಬಯಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಯಾಕೆ ಅಂತಂದ್ರೆ ಆಗ ಜನಗಳು ನನ್ ಮೇಲೆ ಓಡಾಡ್ತಾರೆ ನೋಡಿ. ಅವ್ರು ಇವಾಗ ಬ್ರಹ್ಮ ನಾನು ಕೃಷ್ಣ ನನ್ ಮೇಲೆ ಓಡಾಡ್ಲಿ, ನಾನು ಗರಿಕೆ ಹುಲ್ಲಾದಾಗ ಅಂತಾನೂ ಸಹ ಅವ್ರು ಕೇಳ್ಕೊತಾ ಇಲ್ಲ. ಅವ್ರು ಏನಂತ ಕೇಳ್ಕೊತಾ ಇದಾರೆ, ಕೃಷ್ಣನ ಭಕ್ತರು ಅವರು ನನ್ನ ಮೇಲೆ ಓಡಾಡಿದ್ರೆ ಸಾಕು, ಅವರ ಒಂದು ಪಾದ ಧೂಳು ನನ್ನ ತಲೆ ಮೇಲೆ ಬಿದ್ರು ಸಾಕು. ಯಾವ ರೂಪದಲ್ಲಿ ಇದ್ದಾಗ, ನಾನು ಒಂದು ಗರಿಕೆಯ ಹುಲ್ಲಾಗಿ ಹುಟ್ಟಿದಾಗ ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದಾರೆ. ಅದಾದ್ಮೇಲೆ ಇಲ್ಲಿ ಶ್ರೀಲಾ ವಿಶ್ವನಾಥ ಚಕ್ರವರ್ತಿ ಅವ್ರು ಹೇಳ್ತಾ ಇದ್ದಾರೆ, ಬ್ರಹ್ಮ ಏನನ್ನ ಇನ್ನ ಯೋಚನೆ ಮಾಡ್ತಾರೆ ಅಂದ್ರೆ, ನನ್ ಗರಿಕೆ ಹುಲ್ಲು ಸಹ ನಾನು ಆಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು ಕಲ್ಲಾಗಿ ಆದ್ರೂ ಹುಟ್ಲಿ ನಾನು ಅಂತ ಹೇಳ್ಬಿಟ್ಟು ಅವರು ಯೋಚನೆ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಮತ್ತೆ ಇಲ್ಲಿ ಮೂರನೇದು ಏನು ಯೋಚನೆ ಮಾಡ್ತಿದ್ದಾರೆ, ನನ್ಗೆ ಅಷ್ಟೊಂದು ಇನ್ನ ಭಾಗ್ಯಶಾಲಿ ಇಲ್ದಲೇ ಇದ್ರೆ ನಾನು ವೃಂದಾವನದಲ್ಲೇನೆ ಆ ಒಂದು ಏನು ವಿಸ್ತರಣೆ ಇದೆ, ಆ ವೃಂದಾವನದ ವಿಸ್ತರಣೆ ಅಷ್ಟರಲ್ಲೇ ನಾನು ಒಂದು ಏನು ಗರಿಕೆ ಹುಲ್ಲಾಗಿ ಆಗ್ಲಿ ಅಥವಾ ಒಂದು ಕಲ್ಲಾಗಿ ಹುಟ್ಟದಲ್ಲೇ ಇದ್ರೂನು ಅಟ್ಲೀಸ್ಟ್ ನಾನು ಆ ವೃಂದಾವನದ ಸುತ್ತಮುತ್ತಲು ಎಲ್ಲಾದ್ರೂ ನಾನು ಹುಟ್ಲಿ ಗರಿಕೆ ಹುಲ್ಲಾಗಿ. ಯಾಕೆಂತಂದ್ರೆ ವೃಂದಾವನದ ವಾಸಿಗಳು ಅವ್ರು ಎಲ್ಲಾದ್ರೂ ಓಡಾಡ್ತಾ ಇರ್ತಾರೆ ಅಲ್ವಾ, ಹಾಲು ಮೊಸರು ತುಪ್ಪ ಅದನ್ನೆಲ್ಲವನ್ನು ಅವರು ಮಾರ್ಲಿಕ್ಕೆ ಅವರು ಇನ್ನೊಂದು ಊರಿಗೆ ಅಕ್ಕಪಕ್ಕದ ಹಳ್ಳಿಗಳಿಗೆ ಹೋಗ್ತಾ ಇರ್ತಾರೆ. ಅವಾಗಾದ್ರೂ ಅವರು ನನ್ನ ಮೇಲೆ ಅವರು ನಡೆದಾಡ್ತಾರೆ, ಅವಾಗ ಅವರ ಪಾದದ ಧೂಳು ನನ್ನ ತಲೆ ಮೇಲೆ ಬೀಳುತ್ತೆ, ನನಗೆ ಸ್ನಾನ ಆಗತ್ತೆ. ಆದ್ರೂ ನಾನು ತುಂಬಾ ಭಾಗ್ಯಶಾಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಬ್ರಹ್ಮ ಅವ್ರು ಯೋಚನೆ ಮಾಡ್ತಿದ್ದಾರೆ. ಅಂದ್ರೆ ನಮ್ಗೆ ಇದರಿಂದ ಗೊತ್ತಾಗುತ್ತೆ ಆ ವೃಂದಾವನ ವಾಸಿಗಳು ಎಂತಹ ಒಂದು ನಿಷ್ಕಲ್ಮಶ ಭಕ್ತಿಯನ್ನ ಹೊಂದಿದ್ದಾರೆ. ಅವರು ಆ ಭಗವದ್ ಭಕ್ತರಾಗಿದ್ದಾರೆ, ಭಗವಂತನ ಕೃಪೆಗೆ ಅವರು ಪಾತ್ರರಾಗಿದ್ದಾರೆ. ಅವರ ಒಂದು ಸಂಪರ್ಕಕ್ಕೆ ಬಂದ್ರೆ ನಮ್ಮ ಜೀವನವೂ ಸಹ ಅದು ಸಾರ್ಥಕ ಆಗತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಬ್ರಹ್ಮನ ಆ ಒಂದು ಸ್ತುತಿಲಿ ಗೊತ್ತಾಗ್ತಿದೆ. ಸಾಮಾನ್ಯವಾದವರು ಇದನ್ನ ಪ್ರಾರ್ಥನೆ ಮಾಡ್ತಿಲ್ಲ, ಬ್ರಹ್ಮದೇವ ಮಾಡ್ತಾ ಇದ್ದಾರೆ. ಬ್ರಹ್ಮ ಎರಡನೇ ಸೃಷ್ಟಿಕರ್ತ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಅರ್ಥ ಮಾಡ್ಕೋಬಹುದು. ಮತ್ತೆ ಇಲ್ಲಿ 35ನೇ ಶ್ಲೋಕ. ವರ್ಲಾಡ್ತಾರ ಮಾತಾಜಿ, ನಾವು ವರ್ಲಾಡ್ತೀವಿ. ಮಾತಾಜಿ ಹೌದು, ಅದು ಎಲ್ಲಿ ಮಾತಾಜಿ, ರಮಣ್ ರೇತಿ ಅಲ್ಲ, ರಮಣ್ ರೀತಿಲಿ ರಮಣ್ ರೇತಿಯಲ್ಲಿ ಅಲ್ವಾ, ಅಲ್ಲಿ ಎಲ್ಲರೂ ಹೊರಳಾಡ್ತಾರೆ ಅಲ್ವಾ. ಮಾತಾಜಿ ಅಲ್ಲೇನೆ ಯಾವಾಗ್ಲೂ ಸಹ ಕೃಷ್ಣ ಬಲರಾಮ ಅವರು ಸ್ನೇಹಿತರ ಜೊತೆ ಅವರು ಅಲ್ಲಿ ಆಟ ಆಡ್ತಾ ಇದ್ರು ಆ ಒಂದು ಮರಳಲ್ಲಿ. ಫುಲ್ ಆ ಜಾಗ ಈಗ್ಲೂ ಸಹ ಫುಲ್ ಮರಳೇ ಇದೆ, ಅದೇ ತರ ಸಿಲ್ಕ್ ತರ ಮರಳನೆ ಇದೆ ಅಲ್ವಾ. ಯೇಷಾಂ ಘೋಷ ನಿವಾಸಿನಾಮುತ ಭವಾನ್ ಕಿಂ ದೇವರಾತೇಶಿನಶ್ ಚೇತೋ ವಿಶ್ವಫಲಾತ್ ಫಲಂ ತ್ವದಪರಂ ಕುತ್ರಾಪ್ಯಯನ್ಮುಹ್ಯತಿ ಸದ್ವೇಷಾದಿವ ಪೂತನಾಪಿ ಸಕುಲಾ ತ್ವಾಮೇವ ದೇವಾಪಿತಾ ಯದ್ಧಾಮಾರ್ಥ ಸುಹೃತ್ ಪ್ರಿಯಾತ್ಮತನಯಾ ಪ್ರಾಣಾಯಾಸ್ತ್ವ ಕೃತೆ. ಓಕೆ, ಸೊ 5 ನಿಮಿಷ ಇದೆ. ಸೊ ಯಾರಾದ್ರೂ ಡಿವೋಟಿ ಒಬ್ರು ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ. ನಿವಾಸಿನಾಮುತ ಭವಾನ್ ಕಿಂ ದೇವ ರಾತೇತಿ ನಶ್ ಚೇತೋ ವಿಶ್ವಫಲಾತ್ ಫಲಂ ತ್ವದಪರಂ ಕುತ್ರಾಪ್ಯಯನ್ಮುಹತಿ ಸದ್ವೇಷಾದಿವ ಭೂತನಾಪಿ ಸಕುಲ ತ್ವಾಮೇವ ದೇವಾಪಿತಾ ಯದ್ಧಮಾರ್ಥ ಸೌಹೃತ್ಕ್ರಿಯಾತ್ಮತನಯಾ ಪ್ರಾಣಾಶಯಾಸತ್ವತ್ಕೃತೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ. ಇಲ್ಲ ಮಾತಾಜಿ, ಚೆನ್ನಾಗಿ ಓದಿದ್ದೀರಾ. ಹರೇ ಕೃಷ್ಣ. ವರ್ಡ್ ಟು ವರ್ಡ್ ಮೀನಿಂಗ್ ಓದಿ. ಓದಿ ಮಾತಾಜಿ. ಯಾರು ಓದಿದ್ದೀರಾ ಮಾತಾಜಿ? ಯಾರು ಓದಿಲ್ವೋ ಅವ್ರು ಓದ್ಲಿ. ನಾನು ಓದಿಲ್ಲ ಮಾತಾಜಿ. ಓದಿ ಮಾತಾಜಿ. ಓದಿ ಮಾತಾಜಿ, ಓದಿಲ್ಲ ಅಂದ್ರೆ ಓದಿ. ನಿವಾಸಿನಾಂ ಗೋಕುಲದ ನಿವಾಸಿಗಳ ಉತ ನಿಜವಾಗಿಯೂ ಭವಾನ್ ಪ್ರಭುವಾದ ನೀನು, ಕಿಂ ಏನು ಪ್ರಭುವಾದ ನೀನು, ಕಿಂ ಏನು ದೇವ ದೇವೋತ್ತಮ ಪರಮಪುರುಷನೇ ರಾತ ಕೊಡುತ್ತೀಯೇ ಇತಿ ಹೀಗೆ ಯೋಚಿಸುತ್ತಾ ನಾಹ ನಮ್ಮ ಚೇತಃ ಮನಸ್ಸು ವಿಶ್ವಫಲಾತ್ ಎಲ್ಲ ಅನುಗ್ರಹಗಳಿಗೂ ಪರಮ ಮೂಲನಾದವನಿಗಿಂತ
ಫಲಂ ಪ್ರತಿಫಲವು ತತ್ವ ನಿನಗಿಂತ ಅಪರಂ ಬೇರೆ ಕುತ್ರ ಅಪಿ ಎಲ್ಲಿಯೂ ಆಯುಕ್ತ ಗಮನಿಸಲ್ಪಟ್ಟು ಮುಹ್ಯತಿ ದಿಗ್ಭ್ರಮೆಗೊಳ್ಳುತ್ತಾನೆ. ಸತಃ ವೇಷಾತ್ ಭಕ್ತಳಂತೆ ವೇಷ ಧರಿಸುವುದರಿಂದ ಇವ ನಿಜವಾಗಿಯೂ ಪೂತನಿ ರಾಕ್ಷಸಿಯೋ ಅಪಿ ಕೂಡ ಸಾಕುಲ ತನ್ನ ಕುಟುಂಬದವರೊಡನೆ ಬಕಾಸುರ ಮತ್ತು ಅಗಾಸುರ ತ್ವಂ ನಿನ್ನನ್ನು ಏವ ನಿಶ್ಚಯವಾಗಿಯೂ ದೇವ ಏ ಪ್ರಭುವೇ ಅಪಿತ ಹೊಂದಲ್ಪಟ್ಟಳು ಎತ್ ಯಾವ ಧಾಮ ಮನೆಗಳನ್ನು ಅರ್ಥ ಸಂಪತ್ತು ಸುಹೃತ್ತು ಗೆಳೆಯರು ಪ್ರಿಯ ಬಂಧುಗಳು ಆತ್ಮ ದೇಹಗಳು ತನೆಯ ಮಕ್ಕಳು ಪ್ರಾಣವಾಯು ಆಶಯ ಮತ್ತು ಮನಸ್ಸುಗಳು ಎಲ್ಲವನ್ನು ತ್ವತ್ಕೃತೆ ನಿನಗರ್ಪಿಸಲು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಒಂದೇ ಒಂದು ನಿಮಿಷ. ಧನ್ಯವಾದಗಳು ಮಾತಾಜಿ. ಸೊ ಈಗ ಅನುವಾದ ಓದಕ್ಕಿಂತ ಮುಂಚೆ ಒಂದೇ ಒಂದು ಪ್ರಶ್ನೆ ನಿಮ್ಗೆಲ್ಲರಿಗೂ ಸಹ ಸುಧಾಮಂದು ಗೊತ್ತಿದೆ ಅಲ್ವಾ? ಸುಧಾಮ ಎಷ್ಟು ಬಡತನ ಇರುತ್ತೆ, ಆದ್ರೂನು ಸಹ ಅವನು ಏನು ಕೃಷ್ಣ ಧ್ಯಾನದಲ್ಲೇ ಯಾವಾಗ್ಲೂ ಅವನು ಮುಳುಗಿರ್ತಾನೆ ಅಲ್ವಾ? ಅವನಿಗೆ ಕೃಷ್ಣ ಸ್ನೇಹಿತ ಆದ್ರೂನು ಸಹ, ಬಾಲ್ಯ ಸ್ನೇಹಿತ ಇದ್ರೂನು, ಅವ್ನ್ ರಾಜ ಅಂತ ಗೊತ್ತಿದ್ರು ಸಹ ಅವನ ಹತ್ರ ಹೋಗಿ ಏನಾದ್ರು ಒಂದು ಬೇಡಿ ಇಸ್ಕೊಂಬರೋದು ಅವ್ನಿಗೆ ಇಷ್ಟ ಇರೋದಿಲ್ಲ. ಆದ್ರೆ ಹೆಂಡತಿ ತುಂಬಾ ಬಲವಂತ ಮಾಡಿದಕ್ಕೆ ಅವರು ಕೃಷ್ಣನ ಹತ್ರ ಹೋಗ್ತಾರೆ ಅಲ್ವಾ? ಯಾರನ್ನೇ ನಾವು ದರ್ಶನ ಮಾಡ್ಲಿಕ್ಕೆ ಹೋದಾಗ ಬರೀ ಕೈಯಲ್ಲಿ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಏನೂ ಇರೋದಿಲ್ಲ ಅಲ್ವಾ? ಅವ್ರ ಹೆಂಡತಿ ಅಲ್ಲಿ ಕಾಡಿ ಬೇಡಿ ಪಕ್ಕದ ಆ ಕಡೆ ಮನೆ ಈ ಕಡೆ ಮನೆ ಎಲ್ಲ ಹೋಗಿ ಒಂದು ಹಿಡಿ ಅವಳು ಅವಲಕ್ಕಿಯನ್ನ ಒಂದು ಬಟ್ಟೆಲಿ ಕಟ್ಬಿಟ್ಟು ಗಂಡನಿಗೆ ಕೊಡ್ತಾಳೆ. ಆಯ್ತು, ನೀವು ಹೋದಾಗ ನಿನ್ನ ಸ್ನೇಹಿತನಿಗೆ ಕೊಡು ಅಂತ ಹೇಳ್ಬಿಟ್ಟು ಅಲ್ವಾ? ಸೊ ಮತ್ತೆ ಕೃಷ್ಣನನ್ನ ಭೇಟಿ ಮಾಡ್ತಾನೆ ಯಾರು ಸುಧಾಮ. ಆಗ ಇಬ್ರು ಸಹ ಅಂದ್ರೆ ನಾವು ನೋಡಿದ್ವಿ ಅಲ್ವಾ? ಈವನ್ ರುಕ್ಮಿಣಿ ಮಾತನೂ ಸಹ ಆ ಪಾದ ಕಮಲಗಳನ್ನ ತೊಳಿತಾರೆ ಅಲ್ವಾ? ಯಾರು ಸುಧಾಮನ ಪಾದವನ್ನ ತೊಳೆಯೋದಕ್ಕೆ ಸಹಾಯ ಮಾಡ್ತಾರೆ ಕೃಷ್ಣ ತೊಳೆದಾಗ. ಮತ್ತೆ ಅವ್ರಿಗೆ ಬೀಸಣಿಕೆಯಲ್ಲಿ ಗಾಳಿಯನ್ನು ಸಹ ಅವಳು ಹಾಕ್ತಾಳೆ. ಈ ತರ ಅವರು ಅಂದ್ರೆ ಅವ್ರು ಬಡವ ಅಂತ ಹೇಳ್ಬಿಟ್ಟು ಅವರು ಯಾವುದೇ ಒಂದು ಭೇದ ಭಾವ ಮಾಡ್ದಲೆ ತನ್ನ ಸ್ನೇಹಿತ ಅಂತ ಹೇಳ್ಬಿಟ್ಟು ಕೃಷ್ಣ ಮತ್ತೆ ರುಕ್ಮಿಣಿ ಇಬ್ರು ಸಹ ಅಲ್ವಾ? ಬೇರೆ ಯಾರು ಅಲ್ವಾ? ಲಕ್ಷ್ಮೀ ನಾರಾಯಣ ಅಲ್ವಾ? ಲಕ್ಷ್ಮಿ ಅಂದ್ರೆ ಅವಳು ಏನು ಈ ಸಂಪತ್ತಿಗೆನೆ ಅಧಿದೇವತೆ. ಅವಳನ್ನು ಸಹ ಆ ಸುಧಾಮನಿಗೆ ಅವಳು ಸೇವೆಯನ್ನ ಮಾಡ್ತಾರೆ ಅಲ್ವಾ? ಅದಾದ್ಮೇಲೆ ಏನಾಗುತ್ತೆ? ಸೊ ಒಂದು ಹಿಡಿ ಅವಲಕ್ಕಿಯನ್ನ ಕೃಷ್ಣ ತಗೊಂಡು ಅದನ್ನ ತಿಂತಾನೆ ಅಲ್ವಾ? ಅದಾದ್ಮೇಲೆ ಇವನು ಕೇಳೋದಿಲ್ಲ, ಸುಧಾಮನನು ಸಹ ನನ್ನ ಸ್ಥಿತಿ ಹೀಗಿದೆ, ನನಗೆ ಏನಾದ್ರೂ ಒಂದು ಸಹಾಯ ಮಾಡ್ಕೊಡ್ದ ಕೃಷ್ಣ, ನಿನಗ್ ನೋಡಿದ್ರೆ ಇಷ್ಟೆಲ್ಲ ಇದೆ ಅಂತ ಹೇಳ್ಬಿಟ್ಟು ಅವನು ಕೇಳೋದಿಲ್ಲ. ಕೃಷ್ಣನು ಸಹ ಏನು ಕೇಳೋದಿಲ್ಲ ಅಲ್ವಾ? ಸುಧಾಮನಿಗೆ ಅಲ್ವಾ ನೀನ್ ಬಂದಿದ್ ಯಾಕೆ, ಏನಕ್ಕೋಸ್ಕರ, ಹೇಗಿದ್ಯಾ, ಏನು ಕೇಳೋದಿಲ್ಲ. ಅವ್ರು ಬರೇ ಅವ್ರ ಬಾಲ್ಯದ ಬಗ್ಗೆ ಮಾತಾಡ್ಕೋತಾರೆ, ಅದ್ರಲ್ಲೇನೆ ಅವ್ರ ಸಂತೋಷವನ್ನ ಅನುಭವಿಸ್ತಾರೆ. ಕೊನೆಗೆ ಸುಧಾಮ ಅವನು ಹೊರಟು ವಾಪಸ್ಸು ಬರ್ತಾನೆ ಅಲ್ವಾ? ಸೊ ಬಂದಾಗ ಅವರು ಏನ್ ನೋಡ್ತಾರೆ? ಅವರ ಒಂದು ಜಾಗದಲ್ಲಿ, ಅವರ ಗುಡಿಸಲಿನ ಜಾಗದಲ್ಲಿ ಪ್ಯಾಲೇಸ್ ತರ ಮನೆ ಇರುತ್ತೆ. ಅಲ್ವಾ? ಒಂದು ದೊಡ್ಡ ಒಂದು ಅರಮನೆ ಇರುತ್ತೆ. ಮತ್ತೆ ತನ್ನ ಹೆಂಡತಿನೇ ಅವನನ್ನ ಸ್ವಾಗತಿಸ್ಲಿಕ್ಕೆ ಸರ್ವಾಲಂಕಾರ ಭೂಷಿತಳಾಗಿ ಅವಳು ಬರ್ತಾಳೆ ಅಲ್ವಾ? ಸೊ ಇವಾಗ ನಿಮ್ಗೆ ಯಾಕೆ ಅಲ್ಲಿ ಕೃಷ್ಣ ಯಾಕೆ ಅವ್ರಿಗೆ ಅಂದ್ರೆ ನಾನು ರಾಜ ಇದೀನಿ, ನಾನು ನಿನ್ಗೆ ಏನ್ ಬೇಕು ಕೇಳು, ನಾನು ಕೊಡ್ತೀನಿ, ನೀನ್ ಯಾಕೆ ಇಷ್ಟು ಒಂದು ಕಷ್ಟದಲ್ಲಿ ಇದೆಯಾ ಅಂತಾನೂ ಸಹ ಅವ್ರು ಹೇಳೋದಿಲ್ಲ ಅಲ್ವಾ? ಅವ್ರು ಹೊರಟಾಗ್ಲೂ ಸಹ ನಾನು ನಿನ್ಗೆ ಏನೋ ಒಂದು ಸಹಾಯ ಮಾಡ್ತೀನಿ ಅಂತಾನೂ ಸಹ ಆಶ್ವಾಸನೆ ಕೊಡೋದಿಲ್ಲ ಅಲ್ವಾ? ಯಾಕೆ ಆ ತರ ಅಂತ ಅನ್ಸುತ್ತೆ ನಿಮ್ಗೆ? ಹೇಳ್ಬಿಟ್ಟು ಮಾಡ್ಬಾರ್ದು ಮಾತಾಜಿ, ಹೇಳ್ಬಿಟ್ಟು ಮಾಡ್ಬಾರ್ದು. ಅದು ಅವ್ರು ಹಾಗೆ ಮಾಡಿದ್ರೆ ಅದು ಇದಾಗಿರುತ್ತೆ ಮಾತಾಜಿ. ಅದಕ್ಕೆ ಓಕೆ, ಹಾ. ಮತ್ತೆ ಇನ್ಯಾರಾದ್ರೂ ಏನಾದ್ರು? ಸುಧಾಮನಿಗೆ ಕೃಷ್ಣ ದೈವ ಭಕ್ತಿ ಗೊತ್ತಾಗುತ್ತೆ. ಸುಧಾಮನ ಮನಸ್ಸು ಕೃಷ್ಣ ಚೆನ್ನಾಗಿ ಅರ್ಥ ಮಾಡ್ತಾರೆ. ಹೇಳಿ ಮಾತಾಜಿ. ಕೇಳ್ಕೊಳ್ಳಲ್ಲ ಮಾತಾಜಿ, ಕೊಡು ಮಾಡು ಅಂತ ಏನು ಕೇಳ್ಕೊಳ್ಳಲ್ಲ ಮಾತಾಜಿ. ಭಗವಂತನು ಯಾವಾಗಲೂ ಭಕ್ತರಿಗೆ ಎಷ್ಟೋ ಪಟ್ಟು ಹೆಚ್ಚು ಕೊಡ್ತಾರೆ. ಯಾವಲ್ಸ ಅವ್ರು ಕೇಳ್ಬೇಕಂತ ಇಲ್ಲ, ಅವರಿಗೆ ಅವರ ಮನಸ್ಸು ಇದೆಲ್ಲ ಗೊತ್ತಿರ್ತದೆ ಭಗವಂತನಿಗೆ. ಅವ್ರ ಭಗವಂತ ಕರುಣಾಮೂರ್ತಿ. ಅವ್ರು ಯಾವಲ್ಸ ಎಷ್ಟು ಪಟ್ಟು ಕೊಡ್ತಾರೆ ಇವರಿಗೆ. ಭಗವಂತನಿಗೆ ಏನು ಹೇಳ್ಬೇಕಂತ ಇಲ್ಲ ಮಾತಾಜಿ, ಎಲ್ಲ ಗೊತ್ತಿರ್ತದೆ. ನಾವೇನು ಕೇಳ್ಬಾರ್ದು ಮಾತಾಜಿ, ನಮ್ಗೆ ಏನ್ ಕೊಡ್ಬೇಕೋ ಅದ್ ಕೊಡ್ತಾನ ಅವನು, ನಾವು ಕೇಳಿದ್ ಕೊಡಲ್ಲ. ಭಗವಂತನಿಗೆ ನಮಗಿಂತ ಹೆಚ್ಚು ಗೊತ್ತಿರ್ತದೆ ಮಾತಾಜಿ. ನಮ್ಗೆ ಯಾವ್ದು ಇದಂತ ರೈಟ್ ಅಂತ, ಯಾವ್ದು ಕೊಡ್ಬೇಕು, ಎಷ್ಟು ಕೊಡ್ಬೇಕು ಅವ್ರಿಗೆ ಗೊತ್ತಿರ್ತದೆ. ಯಾವ ಟೈಮಲ್ಲಿ ಕೊಡ್ಬೇಕದು ಆ ಹೊತ್ತಿಗೆ ಕೊಡ್ತಾರೆ ಅವ್ರು ನಮ್ಗೆ. ಧನ್ಯವಾದಗಳು ಮಾತಾಜಿ. ಎಲ್ಲಾರು ಎಷ್ಟು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರಿ. ಸರೆಂಡರ್ ಆದ್ರೆ ಸಾಕಲ್ವಾ ರೀನಾ ಮಾತಾಜಿ? ಸರೆಂಡರ್ ಆದ್ರೆ ಕೇಳ್ಕೊಳ್ಳೋ ನೆಸೆಸಿಟಿ ಏನಿದೆ? ಅವನಿಗೆ ಗೊತ್ತು ಏನ್ ಕೊಡ್ಬೇಕು, ಏನ್ ಕೊಡ್ಬಾರ್ದು ಅಂತ. ಸೃಷ್ಟಿ ಮಾಡಿರೋನು ಗೊತ್ತಿರುತ್ತೆ ಮಾತಾಜಿ.
ಸೃಷ್ಟಿ ಮಾಡಿರೋನು ಗೊತ್ತಿರುತ್ತೆ ಮಾತಾಜಿ, ನಮ್ಗೆ ಏನ್ ಬೇಕು ಏನ್ ಬೇಡ ಅಲ್ವಾ? ಅಂತ. ಅವ್ರ್ ನಮ್ಮ ಭೂತ ಭವಿಷ್ಯತ್ತು ವರ್ತಮಾನ ಎಲ್ಲ ಗೊತ್ತಿರುತ್ತೆ ಅಲ್ವಾ? ಹೌದು, ಎಲ್ಲ ಗೊತ್ತಿರುತ್ತೆ ಅವ್ರಿಗೆ. ನಮ್ಗೆ ಅಲ್ಪ ಬುದ್ಧಿ ಇರೋದ್ರಿಂದ ನಾವು ಕೇಳೋದು ನಾವ್ ಅದ್ ಬೇಕು ಏನು ಇದ್ ಬೇಕು ಅಂತ ಇದಿಲ್ಲ. ಕೇಳ್ತೀರಷ್ಟೇ. ಅದೆಷ್ಟ್ರ ನಾವ್ ಕೇಳೋದ್ ಮಟ್ಟಿಗೆ ನಮ್ಗೆ ನಮ್ಗೆ ಇದು ಅಂತ ಒಳ್ಳೇದಾಗುತ್ತೋ ಗೊತ್ತಿಲ್ಲ. ಇಲ್ವೋ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ಕರೆಕ್ಟ್. ಅಲ್ವಾ? ಗೊತ್ತಿರುತ್ತೆ, ಹೌದು ಮಾತಾಜಿ. ಸೊ ಇವಾಗ ನಾವು ಎಲ್ಲಾನು ಇವಾಗ ಭಾಗವತ ಅಭಿಯಾನ ನಡೀತಾ ಇದೆ, ನಿಮ್ಗೆ ಗೊತ್ತಿದೆ ಅಲ್ವಾ? ಸೊ ಎಲ್ಲರನ್ನು ಸಹ ಈಗ ನಿಮ್ಮ ಹತ್ರ ಭಾಗವತ ಇಲ್ಲ ಅಂದ್ರೆ ನೀವು ಕೊಂಡ್ಕೊತಾ ಇದ್ದೀರಾ. ಅಕಸ್ಮಾತ್ ನಿಮ್ಮ ಹತ್ರ ಭಾಗವತ ಆಲ್ರೆಡಿ ಇದೆ ಅಂತಂದ್ರೆ ಬೇರೆಯವ್ರಿಗೆ ಕೊಂಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನೀವು ನಿಮ್ಗೆ ಆದಷ್ಟು ನೀವು ಡೊನೇಷನ್ ಮಾಡ್ತಾ ಇದ್ದೀರಾ ಅಲ್ವಾ? ಸೊ ಇವಾಗ ಒಬ್ರು ತುಂಬಾ ಏನು ರಿಚ್ ಇರ್ತಾರೆ ಅನ್ಕೊಳ್ಳಿ, ಅವ್ರು ಇವಾಗ ಒಂದು ಭಾಗವತ ಸೆಟ್ ಅನ್ನ ದಾನ ಮಾಡ್ತಾರೆ ಅನ್ಕೊಳ್ಳಿ ಅಲ್ವಾ? ಸೊ ಇವಾಗ ಇನ್ನೊಬ್ರಿಗೆ ಅಂದ್ರೆ ತುಂಬಾನೇ ಕಷ್ಟದಲ್ಲಿ ಇರ್ತಾರೆ ಆಯ್ತಾ, ಅವ್ರು ಇವಾಗ ಒಂದೇ ಒಂದು ಬುಕ್ಗೆ ಅಷ್ಟೇ ಕೊಡ್ಲಿಕ್ಕೆ ಅವ್ರಿಗೆ ಸಾಧ್ಯ ಆಗುತ್ತೆ. ಆ ಒಂದು 18 ಬುಕ್ ಅಲ್ಲಿ ಅಷ್ಟ್ ಹಣ ಕೊಡ್ಲಿಕ್ಕೆ ಅವ್ರಿಗೆ ಸಾಧ್ಯ ಆಗತ್ತೆ ಅಲ್ವಾ? ಸೊ ಇವಾಗ ಇವ್ರಿಬ್ರಲ್ಲಿ ನಿಮ್ಗೆ ಯಾರು ದಾನ ಕೊಟ್ಟಿರೋದು ನಿಮ್ಗೆ ತುಂಬಾ ಅತಿ ಶ್ರೇಷ್ಠ ಅಂತ ಅನ್ಸುತ್ತೆ? ಒಂದು ಬುಕ್ಕಿಗೆ ಅಮೌಂಟ್ ಕೊಟ್ಟಿರ್ತಾರಲ್ಲ ಪ್ರಭುಜಿ ಮಾತಾಜಿ ಅಲ್ವಾ? ಒಂದು ಬುಕ್ ಇಲ್ದೇ ಇದ್ರು ಕೊಡಕ್ ಆಗದೆ ಇದ್ರು ಕೊಟ್ಟು ಅವ್ರ ಕೈಲಿ ಕೊಂಡ್ಕೊಂಡಿರ್ತಾರಲ್ಲ ಕೊಡಕ್ ಆಗ್ದಲೇ ಇದ್ರು ಸಹ ಅವ್ರು ಇವಾಗ ಅವ್ರ ಹತ್ರ ಇರೋದನ್ನೆಲ್ಲ ಸೇರಿಸಿ ಅವರು ಒಂದು ಬುಕ್ ಆಗೋಷ್ಟು ಅವರು ಹಣವನ್ನ ಕೊಟ್ಟಿದ್ದಾರೆ ಅಲ್ವಾ? ಇವಾಗ ಅದೇ ತರನೇ ಇಲ್ಲೂ ಸಹ ಈಗ ಇವ್ರ ಹತ್ರ ಏನು ಇಲ್ಲ ಆದ್ರೂ ಸಹ ಅವರು ಪಕ್ಕದ ಮನೆಯಲ್ಲಿ ಅಲ್ಲಿ ಇಲ್ಲಿ ಕಾಡಿ ಬೇಡಿ ಅವರು ಒಂದು ಮುಷ್ಟಿ ಅವಲಕ್ಕಿಯನ್ನ ತಗೊಂಡೋಗಿ ಕೊಟ್ಟಿದ್ದಾರೆ. ಸೊ ಕೃಷ್ಣನಿಗೆ ಇವಾಗ ಅದೇ ಅವ್ರಿಗೆ ಇವಾಗ ಅನ್ಸಿರೋದು, ಅವನ ಹತ್ರ ಏನು ಇಲ್ಲ, ಅವ್ನು ನನಗೆ ಒಂದು ಮುಷ್ಟಿ ಅವಲಕ್ಕಿಯನ್ನ ಕೊಟ್ಟಿದ್ದಾನೆ ಅಲ್ವಾ? ಇವಾಗ ಅದಕ್ಕೆ ಸರಿ ಸಮಾನಾಗಿ ಇವಾಗ ಭಗವಂತನ ಹತ್ರ ಕೊಡಕ್ಕೆ ಏನೂ ಇಲ್ಲ, ಅದಕ್ಕೆ ನಾನು ನಿನ್ಗೆ ಒಂದು ಮನೆ ಕೊಡ್ತೀನಿ ಅಥವಾ ಇನ್ನೇನೋ ಒಂದು ಹಣ ಕೊಡ್ತೀನಿ ಅಂದ್ರೆ ಅದು ಇವಾಗ ಕುಚ್ಚಲಿನ ಹತ್ರ ಅಂದ್ರೆ ಅವನು ಸುಧಾಮನ ಹತ್ರ ಏನ್ ಇಸ್ಕೊಂಡಿದಾನೋ ಅದಕ್ಕೆ ಸರಿ ಸಮಾನ ಆಗದ ಸಾಧ್ಯನೇ ಇಲ್ಲ ಅಲ್ವಾ? ಅದಕ್ಕೇನೆ ಕೃಷ್ಣನಿಗೆ ತುಂಬಾ ಅದು ಅವನಿಗೆ ನಾಚಿಕೆ ಆಗತ್ತೆ, ನಾನು ಏನ್ ಇವನಿಗೆ ರಿಟರ್ನ್ ಕೊಡ್ಲಿಕ್ಕೆ ಸಾಧ್ಯ? ನಾವ್ ಇವಾಗ ಬರ್ತ್ಡೇಗೆ ಬಂದಾಗ ರಿಟರ್ನ್ ಗಿಫ್ಟ್ ಕೊಡ್ತೀವಿ ಅಲ್ವಾ? ಸೊ ಈಗ ಅವನು ಸುಧಾಮ ಕೊಟ್ಟಿರೋದಕ್ಕೆ ನಾನು ಪ್ರತಿಯಾಗಿ ಕೊಡ್ಲಿಕ್ಕೆ ನನ್ನ ಹತ್ರ ಏನು ಇಲ್ಲ ಅಂತ ಹೇಳ್ಬಿಟ್ಟು ಕೃಷ್ಣನಿಗೆ ಅನ್ಸುತ್ತೆ ಅಲ್ವಾ? ಇವಾಗ ಸರ್ವಸ್ವವನ್ನು ಅವನು ಕೊಟ್ಟಿದ್ದಾನೆ ಈಗ ಸುಧಾಮ ಅಲ್ವಾ? ಇವಾಗ ಕೃಷ್ಣನ ಹತ್ರ ಇವಾಗ ಅದಕ್ಕೆ ಪ್ರತಿಯಾಗಿ ಕೊಡ್ಲಿಕ್ಕೆ ಅವನು ಇವಾಗ ಏನನ್ನು ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಅವನಿಗೆ ನಾಚಿಕೆ ಆಗತ್ತೆ ಕೃಷ್ಣನಿಗೆ, ಅದನ್ನು ತೀರಿಸ್ಲಿಕ್ಕೆ ಆಗೋದಿಲ್ಲ. ಅದನ್ನೇ ಇಲ್ಲಿ ಬ್ರಹ್ಮನು ಹೇಳ್ತಾ ಇದ್ದಾರೆ. ಅನುವಾದ ಮಾತಾಜಿ ಓದಿ ಮಾತಾಜಿ, ಯಾರಾದ್ರೂ ಓದಿ, ಯಾರು ಓದಿ? ಯಾರ್ ಬೇಕಾದ್ರೂ ಓದ್ಬೋದಾ ಮಾತಾಜಿ? ಓದಿ ಮಾತಾಜಿ, ಓದಿ, ನೀವು ಓದಿ. ಅನುವಾದ. ನೀನು ಎಲ್ಲೆಡೆ ದೊರಕುವುದಕ್ಕಿಂತಲೂ ಹೆಚ್ಚಿನ ಬಹುಮಾನವೇನಿದೆ ಎಂದು ಯೋಚಿಸಲೆತ್ನಿಸಿ ನನ್ನ ಮನಸ್ಸು ದಿಗ್ಭ್ರಮೆಗೊಂಡಿದೆ. ವೃಂದಾವನ ಗೋಪ ಸಮಾಜದ ನಿವಾಸಿಗಳಿಗೆ ನೀಡುವ ಎಲ್ಲಾ ವರಗಳ ಸಾಕಾರ ಮೂರ್ತಿ ನೀನಾಗಿರುವೆ. ಪೂತನಿಗೆ ಮತ್ತು ಅವಳ ಕುಟುಂಬದವರಿಗೆ ಆಕೆ ಭಕ್ತಳ ವೇಷ ಧರಿಸಿದ ಮಾತ್ರಕ್ಕೆ ನಿನ್ನನ್ನೇ ನೀನು ಅರ್ಪಿಸಿಕೊಳ್ಳುವ ವ್ಯವಸ್ಥೆಯನ್ನು ಮಾಡಿರುವೆ. ಹೀಗಿರುವಾಗ ತಮ್ಮ ಮನೆ ಸಂಪತ್ತು, ಮಿತ್ರವೃಂದ, ಪ್ರಿಯ ಬಂಧುಗಳು, ದೇಹ, ಮಕ್ಕಳು, ಅಷ್ಟೇಕೆ ಪ್ರಾಣ, ಹೃದಯ ಎಲ್ಲವನ್ನೂ ನಿನಗೆ ಅರ್ಪಿಸಿರುವ ವೃಂದಾವನದ ಈ ಭಕ್ತರಿಗೆ ನೀಡಲು ನಿನ್ನಲ್ಲಿ ಏನು ತಾನೇ ಉಳಿದಿದೆ? ಗೊತ್ತಾಯ್ತಲ್ಲ ಈಗ ನೋಡಿ, ಅದನ್ನೇ ಹೇಳ್ತಾ ಇದಾರೆ ಬ್ರಹ್ಮ ಅಲ್ವಾ? ಇವಾಗ ಈ ಸರಿ 100% ಕೊಟ್ಟಿದ್ದಾನೆ, ಇಲ್ಲಾಂದ್ರೆ ಇವನು ಇನ್ನ ಜಾಸ್ತಿನೇ ಮಾಡ್ತಿದ್ದ. ಮಾತಾಜಿ ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ. ಇವಾಗ ಪೂತನಿ ಅವಳಿಗೆ ನಿಜವಾಗ್ಲೂ ಹಾಲು ಕುಡಿಸ್ಬೇಕು ಅಂತ ಬರ್ಲಿಲ್ಲ ಅಲ್ವಾ? ಅವಳು ವೇಷ ಧರಿಸ್ಕೊಂಡು, ತಾಯಿಯ ವೇಷ ಧರಿಸ್ಕೊಂಡು ಸಾಯಿಸ್ಬೇಕು ಅಂತ ಬಂದಿರೋಳಿಗೆನೆ ಅವ್ರಿಗೆ ಯಾವ ಒಂದು ಸ್ಥಾನವನ್ನ ಕೊಡ್ತಾರೆ? ಭಗವಂತ ತನ್ನ ಲೋಕದಲ್ಲಿ ಮಾತೃ ಸ್ಥಾನವನ್ನ ಕೊಡ್ತಾರೆ ಅಲ್ವಾ? ತನ್ನನ್ನೇ ತಾನು ಮಗುವಾಗಿ ಕೊಟ್ಕೊಂಡ್ಬಿಡ್ತಾರೆ ಕೃಷ್ಣ ಅವಳಿಗೆ. ಅಂದ್ರೆ ಅದನ್ನೇ ಇಲ್ಲಿ ಬ್ರಹ್ಮದೇವ ಹೇಳ್ತಾ ಇದ್ದಾರೆ, ಪೂತನಿಗೆ ನೀನ್ ಏನ್ ಮಾಡಿದ್ಯಾ, ಎಲ್ಲವನ್ನ ನೀನ್ ಕೊಟ್ಬಿಟ್ಟಿದ್ಯಾ. ಈ ತರ ಇದ್ದಾಗ ಇಲ್ಲಿ ವೃಂದಾವನ ವಾಸಿಗಳು ಅವ್ರು ಯಾವ ತರ ನಿನ್ನನ್ನ ಅವರು ಸೇವೆ ಮಾಡ್ತಾ ಇದ್ದಾರೆ, ಸೇವಿಸ್ತಾ ಇದ್ದಾರೆ ಅಲ್ಲೋ, ಸರ್ವಸ್ವವನ್ನ ಕೊಟ್ಟಿದ್ದಾರೆ ಅವರು. ಬರೇ ಭೌತಿಕವಾದದ್ದಷ್ಟೇ ಅಲ್ಲ, ತಮ್ಮ ಏನು ಕಾಯ ವಾಚ ಮನಸ್ಸ ಎಲ್ಲವನ್ನ ನಿನಗೆ ಅರ್ಪಿಸಿದರೆ ನಿನ್ನ ಹತ್ರ ಏನ್ ಉಳ್ದಿದೆ ಇವಾಗ ಅವ್ರು ಕೊಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ನೋಡಿ ಬ್ರಹ್ಮ ಯೋಚನೆ ಮಾಡ್ತಾ ಇದ್ದಾರೆ. ಅಂದ್ರೆ ಭಗವಂತ ಪ್ರತಿಯಾಗಿ ಈ ವೃಂದಾವನ ವಾಸಿಗಳಿಗೆ ಕೊಡ್ಲಿಕ್ಕೆ ಅವ್ರ ಹತ್ರ ಏನು ಇಲ್ಲ. ಇವಾಗ ಹೇಗೆ ನಾವು ನೋಡಿದ್ವಿ ಅಲ್ವಾ, ಅಂದ್ರೆ ಸುಧಾಮನಿಗೆ ಕೊಡ್ಲಿಕ್ಕೆ ಕೃಷ್ಣನ ಹತ್ರ ಏನು ಇರ್ಲಿಲ್ಲ. ಅದಕ್ಕೇನೆ ಅವ್ರಿಗೆ ಸಂಕೋಚ ಆಯ್ತು ಹೇಳಿಕೆ, ನಾನು ಒಂದ್ ಮನೆ ಕೊಡ್ತೀನಪ್ಪ ನಿನಗೆ, ಹೋಗು ನೀನು, ಒಂದ್ ಸ್ವಲ್ಪ ಒಡವೆ ವಸ್ತ್ರ ಕೊಡ್ತೀನಿ ನಿನಗೆ, ಏನು ಹಣಕಾಸಿನ ಸಹಾಯ ಮಾಡ್ತೀನಿ ಅಂತ ಅಷ್ಟ್ ಹೇಳಿಕೆ ಕೃಷ್ಣನಿಗೆ ಸಂಕೋಚ ಆಯ್ತು ಅಲ್ವಾ? ಅದೇ ತರನೇ ನೋಡಿ ಇಲ್ಲಿ ಬ್ರಹ್ಮದೇವ ಯೋಚನೆ ಮಾಡ್ತಾ ಇದ್ದಾರೆ,
ನೀನು ಪೂತನಿಗೆ ನಿನ್ನನ್ನ ನೀನು ಅರ್ಪಿಸ್ಕೊಂಡಿದ್ಯಾ, ಆದ್ರೆ ಇಂತಹ ಭಗವದ್ ಭಕ್ತ ಶುದ್ಧ ಭಕ್ತರಾಗಿರುವಂತಹ ಈ ಗೋಕುಲ ವಾಸಿಗಳಿಗೆ, ವೃಂದಾವನ ವಾಸಿಗಳಿಗೆ ನಿನ್ನ ಹತ್ರ ಕೊಡ್ಲಿಕ್ಕೆ ಏನ್ ಉಳ್ದಿದೆ ಕೃಷ್ಣ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ಇವತ್ತಿನ ಕ್ಲಾಸ್ ನಾನು ನಿಲ್ಲಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿತ್ತಲ್ಲ. ಸೊ ತುಂಬಾ ಚೆನ್ನಾಗಿತ್ತು ಮಾತಾಜಿ. ಬ್ರಹ್ಮದೇವನ ಪ್ರಾರ್ಥನೆಗಳು ಅಲ್ವಾ, ಇನ್ನೊಂದ್ 4 ಶ್ಲೋಕಗಳಿದೆ. ಸೊ ಮುಂದಿನ ವಾರ ಮುಗಿಯುತ್ತೆ ಅನ್ಸುತ್ತೆ. ಮಾತಾಜಿ ನೀವು ಶೇಷಾದ್ರಿಪುರಂ ಬಂದಿದ್ರಾ ಮಾತಾಜಿ? ಹಾ ಮಾತಾಜಿ, ಇವತ್ ಬಂದಿದ್ದೆ. ಅನ್ನಿಸ್ತು ಮಾತಾಜಿ, ನೀವ್ ಇರ್ಲಿಲ್ಲ, ಕೆಳಗಡೆ ಇಳಿದ್ ಬರೋ ಅದೇ ಕ್ಲಾಸ್ ಬೇರೆ ಇತ್ತಲ್ಲ ಮಾತಾಜಿ, ಓಡ್ಕೊಂಡು ಬಂದೆ ನಾನು. ಕ್ಲಾಸ್ ಮಿಸ್ ಮಾಡ್ಕೋಬಾರ್ದು ಅಂತ ಹೇಳಿ ಓಡ್ಕೊಂಡ್ ಬಂದೆ ನಾನು. ತುಂಬಾ ಚೆನ್ನಾಗಿತ್ತು ಅಲ್ಲೂ ಹೌದು ಕ್ಲಾಸ್. ಮಾತಾಜಿ, ತುಂಬಾ ಚೆನ್ನಾಗಿತ್ತು. ಸೊ ನಮ್ಗೆ ಇರೋಂಥದ್ದು ಅಂದ್ರೆ ಅಸೂಯೆ ಬಗ್ಗೆ ಅಲ್ವಾ, ಚೆನ್ನಾಗ್ ಕ್ಲಾಸ್ ಮಾಡಿದ್ರು. ನೋಡೋಣ ಇನ್ನೊಂದ್ ಕ್ಲಾಸ್ ಅಲ್ಲಿ ಯಾವಾಗಾದ್ರೂ ಆದ್ರೆ ಒಂದ್ ಸ್ವಲ್ಪ ಜಿಸ್ಟ್ ಅನ್ನ ನಿಮ್ ಜೊತೆ ಹಂಚ್ಕೋತೀನಿ. ಮಾತಾಜಿನೂ ಹಂಚ್ಕೋತಾರೆ, ನಾನು ಹಂಚ್ಕೋತೀನಿ. ಕ್ಲಾಸ್ 4:08 ಆಗಿರೋದ್ರಿಂದ ನಿಲ್ಲಿಸ್ತಾ ಇದೀನಿ. ತುಂಬಾನೇ ಚೆನ್ನಾಗಿತ್ತು ಕ್ಲಾಸ್. ಗೌರಂಗ ದರ್ಶನ್ ಪ್ರಭುಜಿ ಅವ್ರ ಕ್ಲಾಸ್ ಅನ್ನ ಅಟೆಂಡ್ ಮಾಡಿದ್ವಿ ನಾನು ಮಾತಾಜಿ. ಸೆಲೆಬ್ರೇಷನ್ಗೆ ನನಗೆ ಎಲ್ಲಾ ಕಡೆಯಿಂದ ಸೇವೆ ಸಿಕ್ಕಿತ್ತು ಮಾತಾಜಿ ಅಲ್ಲಿ ಅಬಿಡ್ಸ್ ಅಲ್ಲಿ. ಮಾತಾಜಿ ಅಬಿಡ್ಸ್ ಹೈದರಾಬಾದ್ 50 years ಆದ್ರೆ ಇನ್ಸ್ಟಾಲ್ ಮಾಡಿ ಅಲ್ಲಿ ಮೊನ್ನೆ ಫಂಕ್ಷನ್ ಆಯ್ತು. 5 days ಏನೋ ಇತ್ತು. ಓಕೆ ಓಕೆ, ಅಲ್ಲೂ ಬಂದಿದ್ರೆ ಅನ್ಸುತ್ತಲ್ಲ ಪ್ರಭುಜಿ. ಇವರು ಬಂದಿದ್ರು, ನಿತ್ಯ ಸೇವಿನಿ. ಹೌದು. ನನ್ ಮಗನ್ಗೂ ಸೇವೆ ಸಿಕ್ಕಿತ್ ಮಾತಾಜಿ ಅಲ್ಲಿ. ಹೌದಾ ಮಾತಾಜಿ. ಹರಿ ಬೋಲ್ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಶ್ರೀಮದ್ ಭಾಗವತ ಗ್ರಂಥ ಮಹಾರಾಜ್ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ಶ್ರೀಲ ಗುರುದೇವ್ ಕಿ ಜೈ. ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದಿಗೆ ಕಿ ಜೈ. ವಾಂಚಾಕಲ್ಪತೃಭ್ಯಶ್ಚ ಕೃಪಾ ಸಿಂಧು ಭೇವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ನಾನು 8 ನಿಮಿಷ ಲೇಟ್ ಆಗ್ತಾ ಇದ್ದೀನಿ. ಧನ್ಯವಾದಗಳು. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಧನ್ಯವಾದಗಳು ಚಿತ್ರಾ ಮಾತಾಜಿ, ನಿಮ್ ವಾಯ್ಸ್ ಕೇಳಿ ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ.